विघ्नं कुरु मे देव सर्वकार्येषु सर्वदा। ಸಿಂಪಲ್ ಬಾಯ್ ಬರ್ತೀರ ಹಾಯ್ ಪನೊಂದುಲ್ಲೇರು ಹಾಯ್ ಸಿಂಪಲ್ ಬಾಯ್ ಪುಲ್ಯ ನಂದಿಗೆ ಪುಲ್ಯ ಐನಿ ಜಾನ್ವಿ ಸಿಸ್ ಬರ್ತೀರು ಹಾಯ್ ಜಾನ್ವಿ ಸಿಸ್ ಲೈಕ್ ಪನೊಂದುಲ್ಲೇರು ಥ್ಯಾಂಕ್ ಯು ಜಾನ್ವಿ ಸಿಸ್ ಥ್ಯಾಂಕ್ ಯು ಸೋ ಮಚ್. ಸಂತೋಷ್ ಅವ್ರು ಬಂದರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಸಂತೋಷ್ ಬಿಡು. ಜಾನ್ವಿ ಸಿಸ್ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಜಾನ್ವಿ ಸಿಸ್ ಕಾಫಿ ಆಯ್ತಾ ನಿಮ್ಮದು? ಸಿಂಪಲ್ ಬಾಯ್ ಕಾಫಿ ಆಯ್ತಾ? ಎಂತ ತಿಂಡಿ ತಿಂದ್ರಿ? ಸೂಪರ್ ಅಂತ ಹೇಳ್ತಾ ಇದ್ದಾರೆ. ದಾದ ಮುಖ್ಯರ ಇನಿ ದೋಸೆ. ನನ್ನ ಮೆಸೇಜ್ ಕಾಣ್ತಾ ಇಲ್ವಾ? ಕಾಣ್ತದೆ ಕಾಣ್ತದೆ ಜಾನ್ವಿ ಸಿಸ್, ಕಾಣಿಸ್ತಾ ಇದೆ ಆಯ್ತಾ, ಕಾಣಿಸ್ತಿದೆ. ಜಾನ್ವಿ ಸಿಸ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಜಾನ್ವಿ ಸಿಸ್ ಕಾಫಿ ಆಯ್ತಾ ನಿಮ್ಮದು? ಎಂತ ತಿಂಡಿ ಇವತ್ತು? ಮೆಸೇಜ್ ಓದಲ್ಲ ಓದ್ತಾ ಇದ್ದೇನೆ ಸಂಗೀತ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಸಿಸ್. ಸಂತೋಷ್ ಅವ್ರ ಸಪೋರ್ಟಲ್ಲಿ ಇದ್ದಾರೆ. ಮತ್ತು ಜಾನ್ವಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಜಾನ್ವಿ ಸಿಸ್. ನನಗೆ ದೋಸೆ, ನನಗೆ ಕೂಡ ದೋಸೆ, ಸೇಮ್ ಸೇಮ್. ಸೂಪರ್ ಸಪೋರ್ಟ್ ಇದ್ದಾರೆ ನಮ್ಮ ಸಿಂಪಲ್ ಬಾಯ್. ಲೈಕ್ ಯಾರು ಕೊಡಬೇಡಿ, ಅವ್ರು ನನ್ನ ಮೆಸೇಜ್ ಓದಿಲ್ಲ ದರ್ಶನ್. ಅಯ್ಯೋ ಅಯ್ಯೋ ಸಂತೋಷ. ಫ್ಯಾನ್ ಪಾರ್ದು ಕುಂದೆ ಮರ ಶಿಕೆ ಹಾಕೊಂಡು ಮಸ್ತ್ ಎಲ್ಲ ಪೂಜೆ ಪೂರ. ಸಿಂಪಲ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಸಿಸ್. ನವರಾತ್ರಿ ಸೂಪರ್ ಆಯ್ತಲ್ಲ ಅಂತ ಹೇಳ್ತಾರೆ. ಹೌದೌದು ನವರಾತ್ರಿ ಸೂಪರ್ ಆಯಿತು. ದೇವಸ್ಥಾನಕ್ಕೆಲ್ಲ ಹೋದ್ವಿ. ಲೈವ್ ಇಲ್ಲ, ಲೈವ್ ಮಾಡಲೇ ಇಲ್ಲ ನವರಾತ್ರಿಗೆ. ನಿಮ್ಮದು ಅಂತ ಹೇಳ್ತಾ ಇದ್ದೆ. ನಂದಾಗಿದೆ, ಅವರಿಗೆ 4 ಕಣ್ಣು ಇದೆ. ಹೌದೌದು. ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಇರ್ನ ವಿಡಿಯೋ ತುಯ್ಯ ಸಿಸ್. ಥ್ಯಾಂಕ್ ಯು ಜ್ಯೋತಿ ಸಿಸ್. ಎಲ್ಲ ತೊಗೊಂದಿಲ್ಲ ಇರ್ನ ವಿಡಿಯೋ. ಯಾರಿಗೆ 4 ಕಣ್ಣು? ಸಿಂಪಲ್ ಅಲ್ಲ, ನನಗೆ 4 ಕಣ್ಣು. ತಿರುಗಿದ್ದು ದೇವರೇ. ಸಿಂಪಲ್ ಬಾಯ್ ಅಂತ ಹೇಳ್ತಾ ವಾ ವಿನಿ ಮಸ್ತ್. ಈ ಸಿಂಪಲ್ ಅಣ್ಣದೆ ವೇತನೆ ಕರ್ಮ. ಜಾನ್ವಿ ಸಿಸ್ ಬೆಗರೊಂದುಂಡು ಮಾರ್ರೆ ಒಂಜಿ ಚೂರುದಿ ಚೂರು ದೊಂಬು ಕಾಯಿ ನಾವು ಹೆಂಗೀತು ಚೂರು ಬೇಗರ್ನು ಪನಿ ಕೂಡಿ ದರ್ಶನಕ್ಕೆ ಬರ್ತಾರೆ ಅಂದಂದು ಬರ್ತೀನಿ. ಯಾನಿಜಿ ನೀನು ದರ್ಶನ ಕೊಡ್ರೆ ಇತ್ತಿಜಿ ದಯಪಂಡ ಯಾನಿ ಕಾಲಿ ಫೇಸ್ ಲೈವ್ ಮಲ್ಪನೆ ಇತ್ತಿಜಿ ಕಾಲಿ ಹಂಚಿ ಗೊಂಜಿ ತೊಷ್ಪ ಚಿತ್ರ ತೊಷ್ಪದ ಲೈವ್ ಮಲ್ಪನೆ ಇತ್ತನಿ ಬಕನಿಗಳು ಕೇಳರದೆ ಬಲ್ಲೆ ಅಂದ ಇದು ಬರ್ತೀನಿ. ಆಂಡೆ ಜ್ಯೋತಿಸಿ ಸೀರ್ನಾಂಡೆ ಏರ್ನ ಲೈವ್ಗೆ ಪೋತಜಿ ಒಂಜು ವಾರ ಹಿಂಗೆ ನವರಾತ್ರಿ ಅವೇ ಏರ್ನ ಲೈವ್ಗೆ ಬೈದು ಜಾನ್. ಸಿಂಪಲ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಸಿಸ್. ಜಾನ್ವಿ ಸಿಸ್ ನಿಮಗೆ ಅಲ್ಲಿ ನವರಾತ್ರಿಗೆ ಏನು ಸ್ಪೆಷಲ್ ಇಲ್ವಾ ಧಾರವಾಡದಲ್ಲಿ? ಜ್ಯೋತಿ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಸಿಸ್. ಮಲ್ಪೋಡು ನನ್ನ ಸಿಸ್ ದಾದತಿ ನನ್ನ ಮಲ್ಪೊಡೆ ತಿಂದರೆ ಅಥವಾ ನನ್ನ ಪರೋಡ ಮಲ್ತದ ಈ ಥರ ಅಥವಾ ನನ್ನ ಮಲ್ತದ ಪರೋಡ ತಿರುಗಿದ್ದು ತಿರುಗ್ತಾ ಇದೆಯಾ ಜಾನ್ವಿ ಸಿಸ್? ಅಂಚ ಮಲ್ಪರೆ ನಮ್ಮ ಒಬ್ಬಳು ಪೂಜಾ ಒಂಚ ಮಲ್ಪರೆ
ದೇವರೇ ಹೊರದಲ್ಲೇ ಏನಾಯ್ತು ಜಾನ್ವಿಸಿಸ್ ತಿರುಗ್ತಾ ಇದೆಯಾ? ಅದು ನೆಟ್ವರ್ಕ್ ಇಶ್ಯೂ ಇರಬಹುದು. ನಾನು ಇವತ್ತು ಫಸ್ಟ್ ಬಂದದ್ದು ಮಾರಲೆ ಲೈವಿಗೆ, ಆಗಲೇ ತಿರುಗ್ತಾ ಇದೆ ಅಲ್ಲ. ಇಡ್ಲಿ ರೆಡಿ ಉಂಡು ಸಿಸ್. ಇಡ್ಲಿ ರೆಡಿ ಉಂಡೆ, ನನ್ನ ಚಟ್ನಿ ಮಾಲ್ತು ತಿನ್ಪಿನಿ ಅದೇ. ಅಲ್ಲ ನವರಾತ್ರಿಗೆ ದೇವಸ್ಥಾನಕ್ಕೆ ನೀವು? ಹೌದೌದು, ದೇವಸ್ಥಾನಕ್ಕೆ ಹೋದದ್ದು ನಾವು ನವರಾತ್ರಿಗೆ. ಹೌದೌದು, ತಿರುಗಿದ್ದು. ನಾವು ಹೋದ ವರ್ಷ ಎಲ್ಲಿಗೂ ಕೂಡ ಹೋಗಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ಹಾಗೆ ಎಲ್ಲಿಗೂ ಕೂಡ ಹೋಗಲಿಲ್ಲ. ಈ ವರ್ಷ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದದ್ದು. ಸೂಪರ್ ಲೆಕ್ಕ ರಪ್ಪಗೆ ಇಲ್ಲಗೂ ಬರ್ಬೇರು ಇಜ್ಜಿ ಜಾಲ್ ಡ್ಯೂಟಿ ಪೋತೀರಿ ಅಂಚ ಬರ್ರೆ ಆಪುಜಿ ಹೊರ ಅವಳು ಒಂದೇತ ಬೇಲೆ ದುಲೈ ಪೋಯ್ ಬಕ್ಕ ಪಿದೆ ಬರ್ರೆ ಆಪುಜಿ ಬಕ್ಕ 2 ಗಂಟೆ ಇರ್ದು ಬಕ್ಕದೆ ಆರು ಲೈವ್ ತೂಪುಜಿರ ಬಗ ಮಂಡ್ರಾಪುಜಿ ಹೊರ ಒನುಪ್ಪೇರು ನೆಟ್ವರ್ಕ್ ಸಮ ಉಂಟು. ಗೊತ್ತಾಯ್ತು ಜಾನ್ವಿಸಿಸ್. ನಾವು ತಿರುಗ್ತಾ ಇದೆ ಅಂತ ಹೇಳಿದ್ರೆ ನಾವು ತಿರುಗಿದ್ದು ದೇವಸ್ಥಾನಕ್ಕೆ. ಇಡ್ಲಿ ರೆಡಿ ಉಂಡು ಬಾವ, ನೀನು ಚಟ್ನಿ ಮಾಡ್ತಿದ್ದೀವಿ. ಈ ಸಿಂಪಲ್ ಬಾಯ್ ಓಲ್ಲಾರಿ ಆರೆಗೆ ಸಿಂಪಲ್ ಬಾಯ್ಗ್ಲ ಈತ್ನೆಟ ಜಾತ್ರೆದ ಗೌಜಿ ತೋಜೋಳತಿ ಒಳ್ಳೇದಾಯ್ತು ದೇವಸ್ಥಾನಕ್ಕೆ ಹೋದದಲ್ವಾ? ಹೌದೌದು, ದೇವಸ್ಥಾನಕ್ಕೆ ಹೋದದ್ದು. ಅಂದಿ ಸಿಂಪಲ್ ಮಸ್ತ್ ಬೇಗರು ಎಂಕ್ ಮಸ್ತ್ ಬೇಗರು ಎಂಕ್ ಸಿಕ್ಕೆ ಆಪಜ್ಜಿ ಪಿದಡಿ ಏಸಿಜ್ಜತ್. ಹೌದು, ತುಂಬ ಶೆಕೆ ಜಾನ್ವಿಸಿಸ್. ಬಿಸಿಲು ನೋಡಿ ಅಂತೆ, ನಾನು ನೋಡಿ ಬಿಸಿಲು ಹೇಗೆ ಬಂದಿದೆ ನೋಡಿ, ಬಿಸಿಲು ಸೆಕೆ. ಹೌದು, ತುಂಬ ಶೆಕೆ. ಜ್ಯೋತಿಸಿಸ್ ಸಪೋರ್ಟಲ್ಲಿದ್ದಾರೆ. ಸಿಂಪಲ್ ಬಾಯ್ ಅಂದು ದೇವಡ ದಾದ ಮಾತ ಕೇಂಡರ್ ದೇವಡ ಮಸ್ತಿಗೆ ನೀ ಓ ಮಾತ ಕೊರ್ಪೇರ್ತು ಓಡು ದೇವೇರ್ ಫಸ್ಟ್ ಚಾನಲ್ ಮೋನ ಓಡನ್ಕೇನಿಯೇ ಬಕ್ಕಪುರ ಮಾತೆಲ್ಲ ಕೇಳನ ಕರಿಕೆಂದು ಬೈದೆ ಓ ಕೊರ್ಪೇರ್ತು ಓಡು ದೇವೇರ್. ಹೌದೌದು, ಅದು ಭಜನ ಮಂದಿರ ಜಾನ್ವಿಸಿಸ್, ಅದು ಭಜನ ಮಂದಿರ. ಮೊದಲು ವೈಟಿ ಮೋಹನ್. ಹೌದು, ಅದು ಕೇಳಿದ್ದೇನೆ ಬೇಗ ಆಗಲಿ ಅಂತ. ಯಾವಾಗ ಆಗ್ತದ ಮಾರ್ರೆ. ಜ್ಯೋತಿಸಿಸ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿಸಿಸ್ನ ದೇವಸ್ಥಾನ ಪೋತಿನ ವಿಡಿಯೋ ಪೂರ ತುಯ್ಯಾವೆ ಮುಗೀತವಂತೇನೋ ಅಲ್ವಾ? ಹೌದೌದು, ಇವತ್ತಿಗೆ ಮುಗೀತು ಎಲ್ಲ, ನಿನ್ನೆಗೆ ಮುಗೀತು ಎಲ್ಲ. ನವೀನ್ ಬ್ರೋ ಬತ್ತೀರು. ಹಾಯ್ ನವೀನ್ ಬ್ರೋ, ವೆಲ್ಕಮ್. ನವೀನ್ ಬ್ರೋ ಹಾಯ್, ಗುಡ್ ಮಾರ್ನಿಂಗ್. ಸಿಂಪಲ್ ಬಾಯ್ ಮೋನೋ ಆವೇರೆ ಸರಿ ಮೋನೆ ದೇಕದು ಬಲೆ ಅಂದ ದೇವೇರ್ ಪಂಡಿಜರ ಇಜ್ಜಿ ದೇವೇರ್ ಪಂಡ ಮಾತೆಲ್ಲ ಅಲ್ಪನೆ ಕುಳ್ಳು ಜರಪ್ಪೋದು ದೇವೇರ್ ದಾದ ಬನ್ಪೇರು ತೂವರೆ ದೇವೇರೆ ಕೈ ಬುಡ್ಪು ಜೇರು ಸಿಸ್ ಅಂದ ಅಂದಿ ಅವನು ದೇವರ ನಟ್ಟೋನಿ ಓಲರಿ ಉಳ್ಳಿಲ್ಲ ಮೂಲೆ ಉಳ್ಳಿ ನವೀನ್ ಬ್ರೋ ಮಾತೆಲ್ಲ ಕೇಳು ಓಲರಿ ಮೂಲೆ ಉಳ್ಳೆ ಎಂಗ್ಲೇ ಪೂರ ದಾಲ ಕೆಂಡ ನಿಗ್ಲೇ ಪೂರ ಮಾತ ಕೇನಿಯ ಸಂತೋಷ್ ಬ್ರೋ ದಾದ ಕೆಂಡೆ ಗೊತ್ತುನೆ ಮಾತೆಲ್ಲ ಲೈವ್ ಬತ್ತೆ ಸಪೋರ್ಟ್ ಮಲ್ಪಡು ಬೇಗ ಏನ ಮೋನ ಹೊಡ್ಪಡು ಬಂದು ಕೇನಿಯೆ ಬಕ ಮಾತಿರ್ಗ್ಲ ಎಡ್ಡೆ ಮಲ್ಪಡೆ ಬಂದು ಕೇನಿ ಅಂದಿನೋಲ ಕೇನು ಮಾತಿರ್ಗ್ಲ ಎಡ್ಡೆ ಮಲ್ಪಡೆ ಫಸ್ಟ್ ಏನ ಬೈಡ್ ಬರ್ಪಿ ನಾವು ಮಾತಿರ್ಗ್ಲ ಎಡ್ಡೆ ಮಲ್ಪಳೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಇಲ್ಲ ಸಿಸ್ಸು ಆಚೆಯವ್ರು ಮುಗಿಲಿಲ್ಲ, ಅರ್ಧ ಆದದಷ್ಟೇ, ಇನ್ನು ಅರ್ಧ ಬಾಕಿ ಉಂಟು. ಅರ್ಧ ತನಕ ಬಂದಿದ್ದೇನೆ, ಇನ್ನು ಅರ್ಧ ಬಾಕಿ ಉಂಟು ಅಷ್ಟೇ. ಅರ್ಧ ತನಕ ಮಾತ್ರ ಆದದ್ದು ನಂದು. ಜಾನ್ವಿಸಿಸ್ ಕೃಷ್ಣ ಸಂತೋಷ್ ವೆರಿ ಗುಡ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದುಬೈ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ ಚಾಪರಿಯರೇ ದಾದ ತಿಂಡಿ. ಜ್ಯೋತಿಸಿಸ್ನ ಇಡ್ಲಿ ಅದೇ. ಸಂತೋಷ್ ಬ್ರೋ ದಾದ ತಿಂಡಿಯೇ ಚಾಪರಿಯರ ವೆರಿ ಗುಡ್ ಪನ್ನೊಂದಿಲ್ಲ ನಾನು ಗುಡ್ ಡೇ ಫಲ. ಜ್ಯೋತಿಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜ್ಯೋತಿಸಿಸ್, ಥ್ಯಾಂಕ್ ಯು ಸೋ ಮಚ್. ಆಂಡ್ ಸಿಸ್ ಪನೊಂದುಲ್ಲೆ ಜ್ಯೋತಿಸ್ನ ನೀರು ಇತ್ತೆ ವಿಡಿಯೋ ಹಿಡಿದು ಜಾಸ್ತಿ ಲೈವ್ಗೂ ಟೈಮ್ ಕೊರಲೆ ಎಂಕ್ ಪುರ್ಸೊತ್ತಿಜ್ಜಿಯೇ ನವೀನ್ ಬ್ರೋ ಕಾಂಡತೆ ಇದು ಇನ್ನಿದ್ದಿಜ್ಜೆ ಜೋಗ್ಲೆ ಶಾಲೆ ಸ್ಟಾರ್ಟ್ ಆಣತೆ ಅಂಚ ಬತ್ತೆ ಕೋಡೆ ಪೂರ ಮುರಡಿ ಪೂರ ಕ್ಯಾಟ್ರಿಂಗ್ ಇತ್ತನು ಅಂಚ ಕ್ಯಾಟ್ರಿಂಗ್ ಉಪ್ನಾಗ ಇಂಕ್ ಲೈವ್ಗೆ ಬರ್ರೆ ಆಪುಜಿ ಮ್ಯೂಟ್ ಲೈವ್ಲ ಮಲ್ಪರೆ ಆಪುಜಿ ತೆನ್ನೆಟ್ ಅಂಚ ಫೇಸ್ ಲೈವೇ ಮಲ್ಪೊಡ ಆಪುಣ ಎನ್ನೆಟ್ ಆನಿ ಹೊರ ಏನ್ ಬ್ಲ್ಯಾಕ್ ಸ್ಕ್ರೀನ್ ಲೈವ್ ಮಲ್ತಿನಕ್ಕೆ ಇಂಕ ಒಂದು ಬೈದನತೆ
ಮೆಸೇಜ್ ಬೈದಾನೆ ಎಂಬೆಡ್ ಲೈವ್ ಎಂಚಿನ ಬೈದಿತ್ತು ನಾವು ಮೇಲ್ ಬೈದಿತ್ತು ಐದು ಬಕ್ಕೆನ್ನ ವಿಡಿಯೋ ವೆರಿಫಿಕೇಶನ್ ಒಂದು అయినತೆ ಡಿಸೇಬಲ್ అయినತೆ ಅಂಚೆ ಇಂಕ ಮ್ಯೂಟ್ ಲೈವ್ಲ ಮಲ್ಪರೆ ಆಪುಜಿ ಬ್ಲ್ಯಾಕ್ ಸ್ಕ್ರೀನ್ ಲೈವ್ಲ ಮಲ್ಪರೆ ಆಪುಜಿ ಇಂಕ ಜಸ್ಟ್ ಫೇಸ್ ಲೈವ್ ಇಜ್ಜಿನ ದಾದಾಂಡ ಚಿತ್ರ ಪಾಡ್ದು ಮಲ್ಪಡಾಪು ಎನ್ನ ಒಂದಿಟ್ಟು ಚಿತ್ರ ಫೋಟೋ ಪಾಡ್ನ ಆಪ್ಷನ್ಲ ಇಜ್ಜಿ ಲೈವ್ಡ್ ಅಂಚ ಬಾರಿ ಬಂಗ ಆಪುಂಡು ಬೇಲೆತ್ತನ ಬಂಗ ಆಪುಂಡು ಮಗ 10ನೇ ಅಲ್ವಾ ಹೌದೌದು ಮಗ 10th ಇವತ್ತಿನಿಂದ ಸ್ಕೂಲ್ ಸ್ಟಾರ್ಟ್ ಆಯಿತು ಹಾಗೆ ನನಗೆ ಸ್ವಲ್ಪ ಲೈವಿಗೆ ಬರಲಿಕ್ಕೆ ಆಯಿತು ಇಲ್ಲದಿದ್ದರೆ ಬರ್ತಾ ಇರಲಿಲ್ಲ ಇಲ್ಲೆಲ್ಲ ಮಕ್ಕಳೆಲ್ಲ ಆಡ್ತಾ ಇರ್ತಾರಲ್ಲ ಬೊಬ್ಬೆ ಆಗ್ತಾ ಇರ್ತಾರೆ ಆಗ ಕಷ್ಟ ಆಗ್ತದೆ ಇದು ಮೇಲೆ ಮನೆಯವರು ಇವತ್ತು ಊರಿಗೆ ಹೋಗಿದ್ದಾರೆ ಹಾಗೆ ಇಲ್ಲದಿದ್ದರೆ ಮಕ್ಕಳು ಆಡ್ತಾ ಇರ್ತಾರೆ ವಿಡಿಯೋ WH ಮಸ್ತ್ ಕಮ್ಮಿ ಅಂದಂದು ನವೀನ್ ಬ್ರೋ ಎಂಕದೈತೆ ಮುರನಿಂಚ ದಾದ ನಾನು ಪಾಡೋದಿಲ್ಲ ತೆಂಕ ರಡ್ಡೆ ಆಡಾಪಿನ ಕಡೆ ರಡ್ಡು ಮೂಜಿ ಅತೇ ಆಡ ಒಂದುಂಡ ಇದು ದುಮ್ಮಣ ಪತ್ತಾಣ ಲೈವ್ ಮಲ್ತನ ಪತ್ತಾಣಲೆ ಆಡ ಒಂದಿತ್ತು ಇತ್ತದ ಆಲೆಜ್ಜಿ ರಡ್ಡು ಮೂಜಿ ಮುರನಿಂಚ ಲೈವ್ ಮಲ್ದು ಜತೆ ದಿನಕ್ಕೂ ರಡ್ಡೆ ಆಡ ಆಪಿನ ಲೈವ್ ಜಾಸ್ತಿ ಅಂದಂದು ಲೈವ್ ಒಂಜಿ ಗಂಟೆ ಕೂಡ ಒಂಚೂರು ಐನು ಗಂಟೆ ದಿಕ್ಕುಂಡು ಓ ಅಂದಂದು ಎಂಕ್ಲೆಗ್ ದೇವಡ ಕೇಂಡರತ್ತೆ ಐಕ್ ಪನ್ನೆ ಅಂದ್ ಗೊತ್ತಾಂಡು ಸಂತೋಷ ಎತ್ತರ ನಮ್ಮ ಪೂರ ಎಡ್ಡೆ ಒಪ್ಪುವ ಅಂಚ ಕೈಕರ್ ಸುಖ ಕೊರೋಡು ಒಟ್ಟಾಸಿ ಆರೋಗ್ಯ ಎಡ್ಡೆ ಕೊರೋಡು ಸೂಪರ್ ಸಪೋರ್ಟ್ ಉಳ್ಳೇರು ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ ಇಲ್ಲಿನ ಫೋಟೋದ ಬದಲು ಮಂಗನ ಫೋಟೋ ಐಕಾಳ ಜನ ಬರುವಿರತ್ತೆ ಸಿಂಪಲ್ ಬಾಯ್ ಸತ್ಯ ಯಾವ ಫೋಟೋ ಪಾಡ್ರಿ ಅಪ್ಪ ಜೊತೆ ಇಜಿನ ಅವಳು ಪಾರ್ದೋಲಿ ಅವೆಂತ ಉದಾರಲ್ಲ ಬೈದುವೇರು ಜನ ಹಾಯ್ ಶ್ರೀ ಅಕ್ಕ ಈರು ತೋಜು ಸರಿ ಯಾನು ಓಲ್ ತೋಜನು ಸಂಪತ್ತು ಹಿಂಗೆ ಜೋರು ಸಿಕ್ಕೇ ಹಾಕೊಂಡು ಮುಂದೆ ಇಡೀ ಮೋನೆ ಪೂರ ಬೇಗಾರ್ದು ಪೋತನು ಒಡೆ ತೋಜಿಪೋನು ಮೋನೆ ಅಂಚಾತನು ಹೆಂಕು ಸಿಕ್ಕೆ ಜಾಸ್ತಿ ಆತು ನವೀನೇರೇ ಬರೋದಿಲ್ಲೇರು ಲೈವ್ ಮಲ್ಪಲೆ ನವೀನ್ ಬ್ರೋ ನಾನು ಲೈವ್ ಮಲ್ತೊಂದು ಇಜ್ಜಿರಾ ಅನ್ನೇ ನವೀನ್ ಬ್ರೋ ಲೈವ್ ಇಜ್ಜೆ ಇರ್ನಲ್ಲ ಯಾನು ಮುರ ನಿಂಚೆ ಹಿಂಗೆ ಬೈ ಕೋಡೆಲ್ಲ ಬೈಯಡ ಇಪ್ಪರೈತಲ್ಲ ಬಗ ಕ್ಯಾಟ್ರಿಂಗ್ ಇತ್ತಲ್ಲ ಕಾಂಡ್ರೆ ಕ್ಯಾಟ್ರಿಂಗ್ ಬೇಲೆ ಬೈಯಡ ಓಡೆ ಪೋರಪ್ಪ ಕೋಡೆ ತೊಟ್ಟಿಲ್ ಪಾಡ್ನೆಕ್ ಪೋರೆತ್ತಲ್ಲ ವೀಡಿಯೋ ಪಾಡು ಎಂಜಿ ಅಂಚ ಜ್ಯೋತಿಸಿ ಸಪೋರ್ಟ್ ಹಾಯ್ ಸಂಪತ್ ಬ್ರೋ ಪನದುಲ್ಲೇರು ಕೋಡೆ ಲೈವ್ ಬೈದೆ ನೀರು ಬಿಸಿ ಇರ್ತಾರೆ ಅಂದದು ಕೋಡೆ ಬೈದರೆ ಸಂಪತ್ತಿ ಲೈವ್ ಇಜ್ಜಿ ಬಲ್ಪಲೆ ಪನದುಲ್ಲೇರು ಯಾನು ಏರ್ನ ಲೈವ್ ಪೋತುಜಿ ಏರ್ನ ಲೈವ್ ಪೋತುಜಿ ವಿಡಿಯೋ ಅಣ್ಣ ತೂವೊಂದುಲ್ಲೆ ವಿಡಿಯೋ ಬೇಲೆ ಅಲ್ಪನಾಗ ಆಂದೀಪೆ ಮಾತೇನಲ್ಲ ಅಂಚಿಂಚಿ ಬೇನ ಕೈ ತಲೆ ದೀವನ್ವೆ ಅಂಚಿಂಚಿ ಪೋನಾಗ ಹಾಡಿ ಅಂತ ಹೇಳ್ತಾ ಇದ್ದಾರೆ ಹಾಡಬೇಕಾ ಜನಿಸಿಸುವ ಒಂದು ನಿಮಿಷ ವೀಕ್ಲಿ 3 days ಟ್ಯೂಸ್ಡೇ ಥರ್ಸ್ಡೇ ಸ್ಯಾಟರ್ಡೇ ಇನ್ನು ವೀಕ್ಲಿ 3 days ಟ್ಯೂಸ್ಡೇ ಥರ್ಸ್ಡೇ ಸ್ಯಾಟರ್ಡೇ ಮೂಜಿ ದಿನ ಓಕೆ ಎಂಚ ಉಳ್ಳಾರ ನವೀನೇರು ಚಾ ಪರಿಯರ ಕೃಷ್ಣ ಅಂತ ಹೇಳಿದ್ದಾರೆ ಜನ ಆಕಾಶದಿಂದ ದರಿಗಿಳಿದರಂಬೆ ಇವಳೆ ಚಂದನದ ಬೊಂಬೆ ಮುದ್ದಾದ ಬೊಂಬೆ ಚಂದನದ ಬೊಂಬೆ ಅನ್ನಂದು ಸಿಯೋಡ ಪನೋಡತಿ ನವೀನ್ರು ಸಿಯೋಡ ಇರು ಫಸ್ಟ್ ಲೆಟರ್ ಕೊರೋಡು ಇತ್ತಿತ್ತು ದಿನ ಮೂಜಿ ದಿನ ಮಾತ್ರ ಲೈವ್ ಒಂದು ಪಾಪ ಆರ್ಕಾಪುನೆ ಸಿಯು ಜಾನ್ವಿ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಇರೇಗಿತ್ತು ಅದೇ ತಿಂಡಿ ಎಂಕ್ ದೋಸೆ ಆಬಕುಲವೋ ರಂಗ ಅರಿಯಲಾಗದು ಆಬಕುಲವೋ ರಂಗ ಅರಿಯಲಾಗದು ಆಬಕುಲವೆಂದರಿಯಲಾಗದು ಗೋಪಕಾಯ್ವಾಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವಸತಿಗೆಂತೆ ಗುಪಕ್ಷಿಗಳ ಮರುಳು ಮಾಡಿದನಂತೆ ತರುಳದ ನದಿ ವರಳನೆಗೈ
ಇರಿಸಿ ತಾಯಿಗೆ ತೋರ್ದನಂತೆ ಕುಲಬೋರಂಗ ಅರಿಯಲಾಗದು. ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ, ಹೊಲದ ಪುತನಿಯ ವಿಷವನುಂಡು ಮೆಲ್ಲನೆ ಪಕ್ಷಿ ತನ್ನ ವಾಹನವಂತೆ, ಹಾವು ತನ್ನ ಹಾಸಿಗೆಯಂತೆ, ಮುಕ್ಕಣ ತನ್ನ ಮೊಮ್ಮಗನಂತೆ, ಮುದ್ದು ಮುಖದ ಚೆಲುವನಂತೆ. ಆ ಕುಲಬೋರಂಗ ಅರಿಯಲಾಗದು. ಕರಡಿ ಮಗಳ ತಂದನಂತೆ, ಶರದಿ ಮಗಳು ಮಡದಿಯಂತೆ, ಧರಣಿಯನ್ನು ಬೇಡಿದನಂತೆ, ಇರಳು ಲೋಕದ ಒಡೆಯನಂತೆ, ಹಡಗಿನಿಂದಲಿ ಬಂದನಂತೆ, ಕಡಲದಡೆಯಲಿ ನಿಂತನಂತೆ, ಒಡನೆ ಮಧ್ವರಿಗೊಲಿದನಂತೆ, ಒಡೆಯ ಹಯವದನಂತೆ. ಆವ ಕುಲಬೋರಂಗ ಅರಿಯಲಾಗದು. ಆವ ಕುಲವೆಂದರಿಯಲಾಗದು. ಗೋವ ಕಾಯ್ವ ಗೊಲ್ಲನಂತೆ, ದೇವಲೋಕದ ಪಾರಿಜಾತವ ಹೂವ ಸತಿಗೆ ತಂದನಂತೆ, ಆವ ಕುಲಬೋರಂಗ ಅರಿಯಲಾಗದು. ಮೋನೆ ತೋಜಪಲೆ ಪನ ನಿರಿಗೆ ದಾದ ತಿಂಡಿ ಎಂಕ್ ದೋಸೆ ಮೋನೆ ತೋಜಪಲೆ ಎಂಚಿನೇಕಿ ಮೋನೆ ತೋಜಿಪೋನು ಅಂದೆ ಮೋನೆ ತೋಜಿಪಾಂಡು ಆರು ಪಂಡಿನೇಕ್ ಮೂಜಿ ದಿನ ಇಜ್ಜಾಡ 2 ದಿನ ಪ್ಲಾನ್ ಇತ್ತಂಡು ಅಂದೆ ಮಳೆ ಮುಗೀತಲ್ವಾ, ಮಳೆ ಮುಗಿದಿದೆ ಗೊತ್ತಿಲ್ಲ ಇನ್ನು. ಒಮ್ಮೊಮ್ಮೆ ದೀಪಾವಳಿ ತನಕ ಇರ್ತದಲ್ಲ ಮಳೆ. ಎನ್ನ 2 ಚಾನಲ್ ವಿಡಿಯೋ ಬೈದನ್ನು ಮಾತಿಲ್ಲ ತೂಲೆ ಕೋಡೆಂಜಿ ತುಯ್ಯೆ. ಜಾನ್ವಿ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಜಾನ್ವಿ ಸಿಸ್. ಎಂಕಿ ಏತ್ ಮರ್ಯಾದೆ ಶ್ರೀ ಅಕ್ಕ ನವೀನ್ ಇರ ಲೈವ್ ಯಾನ್ ಪಂಡಿಲೆಕ್ಕನೇ ಮಲ್ಪು ಇರು ಒಪ್ಪ ದೇವ ಸಂಪತ್ತು. ಜಾನ್ವಿ ಸಿಸ್ ಸಪೋರ್ಟು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ ಮಂಜು ಸಿಸ್ ವೆಲ್ಕಮ್. ಚಾಪರಿಯರ ತಿಂದಿದ್ದಾರಾ ದಾದ ತಿಂಡಿ. ಜಾನ್ವಿ ಸಿಸ್ ಸಪೋರ್ಟು. ಗುಡ್ ಮಾರ್ನಿಂಗ್ ಜಾನ್ವಿ ಸಿಸ್ ಅಂತ ಹೇಳ್ತಾ ಇದ್ರೆ ಮಂಜು ಸಿಸ್ ಲೈಕ್. ಥ್ಯಾಂಕ್ ಯು ಜಾನ್ವಿ ಸಿಸ್ ಸಪೋರ್ಟು. ಮಂಜು ಈರು ಮೂಲು ಅವಳು ಬುಡಿಯಾರ ಮಂಜು ಈರು ಮೂಲ ಅವಳು ಬುಡಿಯ ಓಲಿ ಜಾನ್ವಿ ಸಿಸ್ ಸಪೋರ್ಟ್ ಮಂಜು ಸಿಸ್ ಯಾನು ಮಾರ್ನಿಂಗ್ ಮಾತ ಲೈವ್ ಸಪೋರ್ಟ್ ಮಲ್ಪುನು ಸಂಪತ್ ಬ್ರೋ ಪನೊಂದುಲ್ಲೇರು ಅಂದಂದು. ಗರ್ಭಿಣಿ ಅವ್ರು ಬಂದರು. ದುರ್ಗಾ ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗರ್ಭಿಣಿ ವೆಲ್ಕಮ್. ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಗರ್ಭಿಣಿ ಅವರೇ ಕಾಫಿ ಆಯಿತಾ, ತಿಂಡಿ ಆಯಿತಾ, ಎಂತ ತಿಂದಿರಿ? ಮತ್ತು ಟ್ಯಾಬ್ಲೆಟ್ ಎಲ್ಲ ಟೈಮ್ಗೆ ತಗೊಳ್ತಾ ಇದ್ದೀರಲ್ಲ ಗರ್ಭಿಣಿ ಅವರೇ ನೀವು? ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಅವಳು ಎಕ್ಕಡೆ ಬಾಯ್ ಪಂತೆ ಇನಿ ತೂತು ಜರು ಸಂಪತ್ತು ಈರು ತೂತು ಜರು ಪಡೋದಿಲ್ಲ ಅಂದಂದು. ವಾಸ್ತವ ಬ್ರೋ ಬರ್ತೀರ. ಹಾಯ್ ಸಿಸ್ ಮಾಡೋದಿಲ್ಲ. ಹಾಯ್ ವಾಸ್ತವ ಬ್ರೋ ವೆಲ್ಕಮ್. ಕಾಫಿ ಆಯ್ತಾ ವಾಸ್ತವ ಬ್ರೋ? ಮಂಜು ಸಿಸ್ ಸೂಪರ್ ಸಪೋರ್ಟ್ ಇದ್ದಾರೆ. ಮಂಜಕ್ಕ ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ರವಿ ಅವರು ಬಂದರು. ಹಾಯ್ ರವಿ ಅವರು ವೆಲ್ಕಮ್. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರವಿ ಅವರು. ರವಿ ಅವರೇ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಎಂತ ತಿಂಡಿ? ಶಾಲೆದ ಅಂಗಿ ನಂಚಿನಿಜ್ಜಿ ಸಂಪತ್ತು ಶಾಲೆದ ಅಂಗಿ ಲೆಕ್ಕ ಇಜ್ಜ ಅಂದು ಶಾಲೆದ ಅಂಗಿ ಬರ್ದಿನ ಶಾಲೆ ಹೋಗಿ ನಾನು ಬಗ್ಗೆ ಏತು ಲೈವ್ ಮಲ್ಪ ಸೂಪರ್ ಅಂತ ಹೇಳ್ತಾರೆ ರವಿ ಅವರು. ಥ್ಯಾಂಕ್ ಯು. ಸಪೋರ್ಟಲ್ಲಿದ್ದಾರೆ ಮಂಜು ಸಿಸ್, ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ರವಿ ಅವರು ನಗ್ತಾ ಇದ್ದಾರೆ. ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಮತ್ತು ಮಂಜು ಸಿಸ್ ಜಾನ್ವಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ರವಿ ಅವರು ಸಪೋರ್ಟು. ಯೂನಿಫಾರ್ಮ್ ಅಕ್ಕ, ಹೌದು ಯೂನಿಫಾರ್ಮ್ ಆಗಿದೆ ಅಲ್ಲ ಜಾನ್ವಿ ಸಿಸ್? ಇವತ್ತೊಂದು ಯೂನಿಫಾರ್ಮ್ ಹಾಕಿದೆ. ಇನ್ನು ವೈಟಿಗೆ ಯೂನಿಫಾರ್ಮ್ ಬರ್ತದೆ ಆಯಿತಾ? ಇದು ನೀಲಿ ಬಿಳಿ. ಮಂಜು ಲೈವ್ ಇಜ್ಜೆ ಅಣ್ಣ ಮಧ್ಯಾಹ್ನ ಲೈವ್ ಅತ್ತೆ ಇನ್ನೂ ತಿಂದಿಲ್ಲ ತಿಂಡಿ ಕಾಫಿ
ತಿಂದಿಲ್ಲ ನಾವು, ತಿಂಡಿ ಕಾಫಿ ಆಯ್ತು. ಓಕೆ ಓಕೆ. ಮಂಜಕ್ಕ ಜಾನ್ವಿ ಇಲ್ಲಿ, ಜಾನ್ವಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ಅದು ಶಾಲೆ ಹತ್ತು ಕಾಲೇಜ್ ಅಂದು ಕಾಲೇಜ್ ಡ್ರೆಸ್ ಮಾರ್ರೆ ಯಾರೊಂಜಿ ಈ ಸಂಪತ್ತೊಂಜಿ ಶಾಲೆ ಬಂತೀನಿ ಇನಿ ರಜೆ ಕೋಡೆ ಲೇಟ್ ಆಂಡ್ ದಸರಾದ ಅಲ್ಪ ಓದಿತಾರೆ. ಲೈವ್ ಉಂಡು ಮಧ್ಯಾಹ್ನ. ದಸರಾ ನೋಡೋಕ್ಕೆ ಹೋಗಿಲ್ವ ನೀವು ಸಿಸ್ಟರ್? ಇಲ್ಲ ನಾನು 9 ದಿನ 9 ದೇವಸ್ಥಾನಕ್ಕೆ ಹೋಗಿದ್ದೇನೆ. ಮತ್ತೆ ನಿನ್ನೆ ದಸರಾ ಮೆರವಣಿಗೆ ಇತ್ತಲ್ಲ, ಅಲ್ಲಿಗೆ ಹೋಗಲಿಲ್ಲ ನಾನು. ನಾವು ಮನೆಯಲ್ಲಿಯೇ. ಅಯ್ಯೋ ಪೂರ ಓಡಿಪೋಯಿರಿ ಜಾನ್ವಿಸಿ ಸಪುಡಲು ಖಾಲಿ ಒಂಜಿ ತೋಜುಲು ಗೊಂಡತಿಯರ ಮನೆಗೆ ಎಲ್ಲಿರುವೆ ಮನವ ಕಾಡುವರು ಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಮಂಜುಸಿಸ್ ಸಪುಡುಲೇರು. ಮಂಜುಸಿಸ್ ದಾದ ತಿಂಡಿ ತಿನ್ನಿಯಾರಿಯೇ ಮನೆಯೊಳಗೆ ಯಾರಿದ್ದಾರೆ? ಅದು ತಮ್ಮನ ತಂಗಿಯ ಮಗ ಇದ್ದಾನೆ, ಟಿ ವಿ ನೋಡ್ತಾ ಇದ್ದಾನೆ. ಅದಕ್ಕೆ ನೋಡುದು ಎಂತ ಮಾಡ್ತಾ ಇದ್ದಾನೆ ಅಂತ. ಹೋತು ಜರ ಪಿಲಿನಲ್ಪರೆ ಮೆರವಣಿಗೆ ರಿಜ್ಜಿಯೇ ಸಂಪತ್ತಿ ಯಾನು ಯಪ್ಪ ನಲಿಪಾರೆ ಯಾನ್ ನಲಿಪಡ ನಿಕ್ಕುಳ್ಪಡ ತೆಲಿಪಾರೆ ಯಾನು ವಿನ್ನಾಲ್ತನ ಸಂಪತ್ತು ಬೂಡ್ದು ತೆಲಿಪಿ ಸಂಪತ್ತಿನ 10 ಜನ ಬೋಡು ಅಂಚ ತೆಲಿಬೇರು ಸಂಪತ್ತು ಯಾನ್ ಯಾಪ ನಲಿಪಾರೆ. ಚಪಾತಿ ಮಲ್ತೊಂದುಲ್ಲೆ ಮಲ್ಪೆ ಚಪಾತಿ ಮಲ್ಪೆ ಡೆಚ್ಚನೆ ಮಲ್ಪೆ. ಸಂಧ್ಯಕ್ಕನ ಮಗ ಅವರಿಗೆ 7th ಸ್ಕೂಲ್ ಸ್ಟಾರ್ಟ್. ಮಂಜು ಸಪೋರ್ಟಲ್ಲಿದ್ದಾರೆ. ಬಸ್ ಬುಡ್ರೆಗೆ ಅಂದು ಬಸ್ ಏಪ ಬುಡ್ರೆ ಅನ್ನು ಬಸ್ ಬುಡ್ನೆ ಬಸ್ ಬುರಿಟುಪ್ಪು ಎಲ್ಲ ಬಸ್ ಒಟ್ಟು ಬುಪ್ಪೆ ಬಸ್ ಬುಡ್ನ. ಪಾರಿವಾಳ ಬಂದರು. ಹಾಯ್ ಪಾರಿವಾಳ, ವೆಲ್ಕಮ್. ಲೈಕ್ ಕೊಡಿದವ್ರು ಎಲ್ಲರೂ ಲೈಕ್ ಕೊಡಿ. ಪಾರಿವಾಳ ಅವರೇ ಕಾಫಿ ಆಯ್ತಾ? ತಿಂಡಿ ಆಯ್ತಾ? ಎಂತ ತಿಂಡಿ? ಸಂಗೀತ ದಿಸ್ ಕಾಫಿ ಆಯ್ತಾ? ಆಯ್ತು ನಂದು ಕಾಫಿ ಆಗಿದೆ. ತಿಂಡಿ ದೋಸೆ. ತಮ್ ನಮ್ ಎಣ್ಣಿ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ. ಒಬ್ಬರು ಬಿಡಿಯೋರು ನಿಮ್ಮ ವಿಡಿಯೋದಲ್ಲಿ ಸಪ್ರದವರಿದ್ದಾರಲ್ಲ, ಅವರು ಯಾರಕ್ಕ? ಚಿಕ್ಕ ಪಾಪು. ಅದು ನನ್ನ ತಮ್ಮನ ಹೆಂಡತಿ, ಅದು ಅವರ ಪಾಪು, ಚಿಕ್ಕ ಪಾಪು. 2 ಮಕ್ಕಳವರಿಗೆ. ಒಬ್ಬನು ಈಗ 5th ಅಲ್ಲಿದ್ದಾನೆ, ಮತ್ತು ಇವನು ಚಿಕ್ಕವನು 3 ವರ್ಷವನಿಗೆ. ತಮ್ಮನ ಹೆಂಡತಿ. ತಿಂಡಿ ಲೇಟ್ ಆಗ್ತದೆ. ಹೌದಾ, ತಿಂಡಿ ಲೇಟಾ? ಓಕೆ. ಕಾರ್ ಬಾರಿ ಎಂಚುಂಡು. ಬಾರ್ಲ ಎರಡ್ಲ ಉಂಡು. ಕಾರ್ದವಳುಂಡು, ಬಾರ್ದವಳುಂಡು. ಕಾರ್ ಬಾರಿ ಎಡ್ಡುಂಡು. ಸೂಪರ್ ಸಪೋರ್ಟ್. ಬೆಳಿಗ್ಗೆ ಬೆವರುತ್ತಾ ಇದ್ದೀರಲ್ಲ. ಬಿಸಿಲು ಜಾಸ್ತಿ. ಹೌದು, ನೋಡಿ ಬಿಸಿಲು ತುಂಬ ಇದೆ. ನಾನು ತೋರಿಸ್ತೇನೆ ನಿಮಗೆ ಬಿಸಿಲು. ನೋಡಿ ಬಿಸಿಲು, ನೋಡು ತುಂಬ ಬಿಸಿಲಿದೆ. ನನಗೆ ಬೆವರು ಜಾಸ್ತಿ. ಜಾನಿಸಿ ಸೂಪರ್ ಸಪೋರ್ಟಲ್ಲಿ ತುಂಬ ಬಿಸಿಲಿದೆ. ಈಗ 10 ಗಂಟೆ ಆಗಲಿಲ್ಲ, 9 ಗಂಟೆಗೆ ಸ್ಟಾರ್ಟ್ ಆಗಿದೆ ಈ ಬಿಸಿಲು. ಎಂತ ಬಿಸಿಲ ಮಾರ್ರೆ ಕರ್ಮದ್. ರಾತ್ರಿಗೆ ಮಳೆ ಬರ್ತದೆ. ಸಂಪತ್ ಒಂದು DP ಹಾಕು ಮಾರ, ಯಾರಂತ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಂತಕ್ಕ ಬೈಜ್ಜೀರ. ಓ ಶಾಂತಕ್ಕ ಬೈಜ್ಜೀರತ್ತೆ. ಶಾಂತ ಸಿಸ್ ಜಾನ್ವಿ ಅವರೇ ಹ್ಞೂ ಅಂತ ಹೇಳ್ತಾ ಇದ್ದಾರೆ. ಯಾವುದು ಗರ್ಭಿಣಿ? ಎಲ್ಲಿ ಹೋದದ್ದ ನೀವು? ಎಲ್ಲ ವಿಡಿಯೋದಲ್ಲಿ ಇದ್ರು ಅವರು. ಹೌದೌದು, ಎಲ್ಲ ವಿಡಿಯೋದಲ್ಲಿ ಒಟ್ಟಿಗೆ ಇರೋದು ನಾವು. ನಾವು ಹೋದರೆ ಒಟ್ಟಿಗೆ ಹೋಗುದು, ಎಲ್ಲಿಗಾದ್ರೂ ಹೋಗುದಾದ್ರೆ. ಬಿಸಿಲು, ಹೌದು ತುಂಬ ಬಿಸಿಲು. ಬಿಸಿಲಾದರೇನು ಮಳೆಯಾದರೇನು, ತುಂಬ ಬಿಸಿಲು. ಹೌದು, 10 ಗಂಟೆ ಆಗಲಿಲ್ಲ ಇನ್ನು ಕೂಡ, ಹಾಗೇ ಬಿಸಿಲು ಸ್ಟಾರ್ಟ್ ಆಗಿದೆ. ಜಾನ್ವಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ತುಂಬ ಬಿಸಿಲು ಅಂತ ಹೇಳಿದ್ರೆ. ಮಂಜು ಸಿಸ್ ಸಪೋರ್ಟಲ್ಲಿದ್ದಾರೆ. ಇಲ್ಲಿ ಇವಾಗ ಬಿಸಿಲು ಇದೆ. ಹೌದು, ಮತ್ತೆ ರಾತ್ರಿಗೆ ಸ್ವಲ್ಪ ಮಳೆ ಬರ್ತದೆ ಮಾರ್ರೆ. ಎಂತ ವೆದರ್ ಅಂತ ಗೊತ್ತಾಗುದಿಲ್ಲ. ಇದು ದೊಂಬುಡು ಒಂತೋರ್ಚಿ ನೆರಳು ಬಲೆ ಕರಂಚು ದುಂಬೇ ಖರ್ಚು ಯಾರು ಸೀಟ್ ತಲುಪಲ್ಲ. ಈಗಲೇ ಸೀಟ್ ಅತ್ತೆ ಮಿತ್ತು ಅಂಚ ಜಾಸ್ತಿ ಸಿಕ್ಕೇ ಪುಣ್. ಹಾಯ್ ಸಿಸ್ ಬಂದುಲ್ಲೇರೆ. ಗಿರಿಜಾ ಸಿಸ್ ಬಂದರು. ಹಾಯ್ ಗಿರಿಜಾ ಸಿಸ್, ವೆಲ್ಕಮ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ಈ ಗರ್ಭಿಣಿಗೆ ಕಾರಣ ಯಾರು? ಅದು ಗರ್ಭಿಣಿ ಹತ್ರನೇ ಕೇಳಬೇಕು ಪಾರಿವಾಳ.
ಹೆಲ್ಪಿಂಗ್ ಹ್ಯಾಂಡ್ ಅವ್ರು ಬಂದ್ರು. ಹಾಯ್ ಸಿಸ್ ಅಂತ ಕೇಳ್ತಾ ಇದ್ದಾರೆ. ಗರ್ಭಿಣಿಗೆ ಕಾರಣ ಯಾರು ಅಂತ ಕೇಳ್ತಾ ಇದ್ದಾರೆ. ಪಾರಿವಾಳ ಗರ್ಭಿಣಿ ಹೇಳಿ ನೀವು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ಹೆಲ್ಪಿಂಗ್ ಹ್ಯಾಂಡ್ ಅವರೇ ವೆಲ್ಕಮ್. ನಿಮಗೆ ಕಾಫಿ ಆಯ್ತಾ, ತಿಂಡಿ ಆಯ್ತಾ ನಿಮ್ದು? ಗಿರಿಜಾ ಸಿಸ್ ಕಾಫಿ ಆಯ್ತಾ, ತಿಂಡಿ ಆಯ್ತಾ? ರವಿ ಅವರು ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಆಂಡೆ ಚಾ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗಿರಿಜಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ರವಿ ಅವರು ಸಪೋರ್ಟಲ್ಲಿದ್ದಾರೆ. ಸೂಪರ್, ಜನ ಇದ್ದಷ್ಟು ತಿರ್ಗ್ಲಿಕ್ಕೆ ಉತ್ಸಾಹ ಅಲ್ವಾ? ಹೌದೌದು. ಹಾಯ್ ಪರಿಮಳ ಬ್ರದರ್. ಯಾರದು? ಪಾರಿವಾಳವಾ? ಪಾರಿವಾಳ ಬ್ರದರಾ? ಹಾಯ್ ಪಾರಿವಾಳ ಬ್ರದರ್. ಜಾನ್ವಿ ಸಿಸ್ ಹಾಯ್ ಅಂತೇಳಿ. ಗಿರಿಜಾ ಸಿಸ್ ಪಾರಿವಾಳ, ಪರಿಮಳ ಅಲ್ಲ ಪಾರಿವಾಳ ಅಂತ ಹೇಳ್ತಾರೆ. ಅದು ಅವ್ರದ್ದು ಟೈಪಿಂಗ್ ಮಿಸ್ಟೇಕ್ ಆದದ್ದು. ಹಾಯ್ ಭವ್ಯಕ್ಕ ಅಂತ ಹೇಳ್ತಾ ಇದ್ರೆ. ಜಾನ್ವಿ ಸಿಸ್ ಗರ್ಭಿಣಿ ಪೆದ್ದು ಮಾರಾಯ, ನೀನು ಎಷ್ಟು ಸಲ ಕಕ್ಕುತ್ತಿ ಗೊಬ್ಬಲಿಕ್ಕೆ ಬಾಲೆ ಕೊಡುವಾರ. ಅಯ್ಯೋ ದೇವ ಸಂಪತ್ತು. ಅಯ್ಯೋ ಅವರಿ ಬ್ರದರ್ ಪಾರಿವಾಳ ಅಂತ ಕೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಮಂಜು ಸಿಸ್. ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಸಿಸ್ ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಮಂಜು ಸಿಸ್ ಏನ್ ತಿಂಡಿ ಅಂತ ಕೇಳ್ತಾ ಇದ್ದಾರೆ. ತಿಂಡಿ ಆಯ್ತಾ ಗಿರಿಜಾ ಸಿಸ್ ಅಂತ ಹೇಳ್ತಾರೆ. ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಮತ್ತೆ ಕಾಫಿ ಆಂಡ್ ಇಡ್ಲಿ ಇನಿ ಜಾಸ್ತಿ ಇಡ್ಲಿ ಮಾರ್ರೆ, ಇಂಕೊಂಜಿ ದೋಸೆ ನಮ್ಮನವಲ್ಲ ಇಡ್ಲಿನಿ. ಪಾರಿವಾಳ ಬ್ರದರ್ ಟಿಫಿನ್ ಆಯ್ತಾ? ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ನಂದು ಆಗಿಲ್ಲ, ಮಾಡಬೇಕು ತಿಂಡಿ, ಲೇಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಸಿಸ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಮೋಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮಂಜು ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬತ್ತು ಸಪೋರ್ಟ್ ಮಾಡ್ತೀನಿ, ಥ್ಯಾಂಕ್ ಯು. ಮಂಜು ಸಿಸ್ನ ಲಡ್ಡು ಪುಚ್ಚ ತುಯ್ಯೇ ಕೋಡೆ ಒಂದಿಟ್ಟು ವೀಡಿಯೋಡು ಮಸ್ತ್ ಶೋಕುಂಡವು. ಮಂಜು ಸಿಸ್ ಬಾಯ್ ಸಿ ಜಾನ್ವಿ ಸಿಸ್ ಅಂತ ಹೇಳ್ತಿದ್ದಾರೆ. ಮಂಜು ಸಿಸ್ ಗಿರಿಜಾ ಸಿಸ್ ಸಪೋರ್ಟಲ್ಲಿದ್ದಾರೆ. ಪಾರಿವಾಳ ಬ್ರದರ್ ಹಬ್ಬ ಆಯ್ತಾ ಅಂತ ಕೇಳ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಪಾರಿವಾಳ. ಮಂಜಕ್ಕ ನನಗೆ ದೋಸೆ ಅಂತೇಳಿ ಸೂಪರ್ ಅಂತ ಹೇಳಿದ್ರೆ. ಆಂಡೆ ಜ್ಯೂಸ್ ಸಿಸ್ಗೇನೋ ಒಳ್ಳೆಯರು. ಪಾರಿವಾಳ ಪ್ಲೀಸ್ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಹೆಲ್ಪಿಂಗ್ ಹ್ಯಾಂಡ್ ಅವರು. ಸಿಸ್ ಹಬ್ಬ ಆಯ್ತಾ? ಹಬ್ಬ ಆಗಿದೆಯಾ ಎಲ್ಲ ನಿಮ್ಮದು ಹಬ್ಬ ಗೌಜಿಯಾ? ಗಿರಿಜಾ ಸಿಸ್ ಬಾಯ್ ಆಲ್ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನನ್ನ ಇವತ್ತು ಒಂದು ಮಾಡಿದರೆ ಆಯಿತು ಹಬ್ಬ. ನಿನ್ನೆ ಇವತ್ತು ಒಂದು ಮಾಡಿದರೆ ಆಯಿತು ಹಬ್ಬ. ಇವತ್ತು ಕೂಡ ಉಂಟಾ ಹಬ್ಬ? ನಿನ್ನೆಗೆ ಎಂಡಲ್ವಾ? ಗಿರಿಜಾ ಸಿಸ್ ಪ್ಲೀಸ್ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಮಂಜು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಜಾನ್ವಿ ಸಿಸ್ ಕಮೆಂಟ್ ಮಾಡಿ, ಕನೆಕ್ಟ್ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕಮೆಂಟ್ ಮಾಡಿ ಆಯ್ತು ಅವರಿಗೆ. ರಸ್ತೆ ಹತ್ರ ಮನೆಯ ಸಂಗೀತ. ಹೌದೌದು, ರಸ್ತೆ ಹತ್ರವೇ ಮನೆ ಜಾನ್ವಿ ಸಿಸ್. ನಮ್ಮದು ರಸ್ತೆ ಹತ್ರವೇ ಮನೆ, ಮೇನ್ ರೋಡ್ ಹತ್ರ. ಅದಕ್ಕೆ ಶಬ್ದ ಜಾಸ್ತಿ ಕೇಳ್ತಾ ಇದೆ, ಗಾಡಿಯೆಲ್ಲ ಹೋಗಿ. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸಿಗ್ತದೆ, ಮತ್ತು ಎಲ್ಲಿ ಕೂಡ ನನಗೆ ಸ್ವಲ್ಪ ಕಷ್ಟ ನೆಟ್ವರ್ಕ್ ಹಾಗೆ ಇಲ್ಲಿ ಬಂದು ಕೂತ್ಕೊಳ್ಳೋದು ನಾನು. ಇವತ್ತು ಕೋಳಿ ಹಬ್ಬ ಮಾರೈತೆ. ಇವತ್ತು ಕೋಳಿ, ಹೌದೌದು. 9 ದಿನ ನವರಾತ್ರಿಗೆ ವೆಜ್ ಅಲ್ಲ, ಹಾಗೆ ಹಾಗೆ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ, ಭೂಮಿಯಲ್ಲಿ ಹಾಡಿ ತಿಳಿಸೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮದ ಅರ್ಥ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಒಂದು ಬೋರ್ಡ್ ಹಾಕಿ ನಿಧಾನವಾಗಿ ನವೀನ್ ಮತ್ತೆ ಅತ್ತಿ ಯಾರು ನಿಧಾನವಾಗಿ ಚಲಿಸಿ ಒಂದು ಬೋರ್ಡ್ ಹಾಕಿ ಹಾಕೊಂಡು ಪೋಪೇರ ನಿಧಾನ. ಅಯ್ಯೋ ದೇವ್ರೆ. ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಗಿರಿಜಾ ಸಿಸ್ ಇವತ್ತು ಮನೆಯಲ್ಲಿ ಮಟನ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನು ಸಮಾಚಾರ ನೀವು ಹೇಳಬೇಕು ಗಿರಿಜಾ ಸಿಸ್. ಹಬ್ಬ ಎಲ್ಲ ಹೇಗಾಯಿತು? ಕಮೆಂಟ್ ಹಾಕಿದ್ದೇನೆ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಭವ್ಯ ಸಿಸ್ ಇವತ್ತು ಭರ್ಜರಿ ಹಾಗಾದರೆ ಎಲ್ಲರಿಗೂ. ಹೌದೌದು, ಇವತ್ತು ಭರ್ಜರಿ ಕೋಳಿ ಊಟ. ನನಗೆ ಮಾತ್ರ ಶುಕ್ರವಾರ ಇವತ್ತು, ನಾನ್ ವೆಜ್ ಇವತ್ತು. ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಓಕೆ ಮಾಡ್ತೀನಿ ಸಿಸ್ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ವೆಜ್ ಓನ್ಲಿ ಬ್ರದರ್. ಹೌದು, ಇವರಿಗೆ ವೆಜ್, ನನಗೆ ಇವತ್ತು ನಾನು ಕೂಡ ವೆಜ್. ಇವತ್ತು ಗಿರಿಜಾ ಸಿಸ್ನಾಗೆ ನಾನು ವೆಜ್ ಇವತ್ತು. ಗುಡ್ ಮಾರ್ನಿಂಗ್ ಪಾರಿವಾಳ ಆ್ಯಂಡ್ ಹೆಲ್ಪಿಂಗ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಸಪೋರ್ಟಲ್ಲಿದ್ದಾರೆ. ಗಿರಿಜಾ ಸಿಸ್ ಮಟನ್ ತಿನ್ನಿ ಮಾರೈತಿ. ಇಲ್ಲ ಅವರು ಪ್ಯೂರ್ ವೆಜ್ಜಾ? ಅವಸರವೇ ಅಪಘಾತಕ್ಕೆ ಕಾರಣ. ಹೌದೌದು, ಮೆಲ್ಲ ಹೋಗ್ತಾರೆ. ಇಲ್ಲಿ ಈ ಕಡೆ ಬಂದರೆ ಸ್ಕೂಲ್ ಉಂಟಲ್ಲ, ಶಿಶು ಮಂದಿರ ಉಂಟು, ಹಾಗೆ ಮೆಲ್ಲ ಹೋಗ್ತಾರೆ.
ಇಜಿನ ಒಂಜಿ ಹಂಪು ಮಲ್ಪಲೆ ಅವಳೊಂದು ಹಂಪ್ಸುಂಡಿಯೇ ಕೆಲವರು ಗೊತ್ತಿಜಂದು ನಕೊಂಡು ಬುಕ್ಕಲಾಗಿದ್ರು ಒಂಜಿ ಅತ್ತ ಪೋಡಿಗೆನೆ ಮಾರೆ ಕೆಲವರು ಹಂಸಲ್ಲ ತುಪ್ಪು ಜೀರು ಫಾಸ್ಟ್ ಪೂಪೇರು ಅಂಚಲ ನವೀನ್ ಬ್ರದರ್ ಹಾಯ್ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ ಪಾರಿವಾಳ ಜಾನ್ವಿ ಸಿಸ್ಸಪುಟಲ್ಲಿದ್ದಾರೆ ಮನಶ್ರೀ ಬಂದ್ರು ಹಾಯ್ ಮನಶ್ರೀ ಅವರೇ ವೆಲ್ಕಮ್ ಕಾಫಿ ಆಯ್ತಾ ತಿಂಡಿ ಆಯ್ತಾ ಮನಶ್ರೀ ಅವರೇ ಎಂತ ತಿಂದ್ರಿ ಜಾನ್ವಿ ಸಿಸ್ಸಪೋಟು ಹಾಯ್ ಮನಶ್ರೀ ಬ್ರದರ್ ನೀವು ನಾಳೆ ಮಾಡ್ಕೊಳ್ಳಿ ಅಂತ ಹೇಳ್ದೆ ಹೌದು ನಾನು ನಾಳೆ ಮಾಡ್ಕೊಡ್ತೇನೆ ನಾನು ಯಾವಾಗಲೂ ವೆಜ್ ಹೌದು ಜಾನ್ವಿ ಸಿಸ್ ನಾನು ಅದಕ್ಕೆ ನಿಮ್ಮ ಹತ್ರ ಹೇಳುವುದೇ ಇಲ್ಲ ನಾನ್ ವೆಜ್ಜಿನ ಬಗ್ಗೆ ನೀವು ವೆಜ್ ಅಲ್ಲ ಯಾವಾಗಲೂ ಮತ್ತೆ ಗಿರಿಜಾ ಸಿಸ್ ಕೂಡ ವೆಜ್ಜೇ ಬೆಟ್ಟ ಟಿಫಿನ್ ಆಯ್ತಾ ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಸಿಸ್ ಸಪೋರ್ಟಲ್ಲಿದೆ ಓಕೆ ಬಾಯ್ ಡ್ಯೂಟಿ ಟೈಮ್ ಆಯಿತು ಬಲೆ ಇನ್ನು ಎಲ್ಲ ಐತೆ ಲೈವ್ ಸಾಟರ್ಡೆ ಐತೆ ಜಾನ್ವಿ ಸಿಸ್ ಇನ್ನ ಫುಲ್ ಮೋನೋ ಆಡತ್ತೆ ಫುಲ್ ಮೋನೋ ಆಡತ್ತೆ ನನ್ನ ಡಾಲರ್ ಕಂಪ್ಲೀಟ್ ಅವನುಂಡೆ ನವೀನ್ ಬ್ರೋ ಇನ್ನ ಬೇಗ ಡಾಲರ್ ಕಂಪ್ಲೀಟ್ ನಾನು ತಿನ್ನಿಸೋಬೇಕು ಅಯ್ಯೋ ದೇವ ಹಂಸ ಗೊತ್ತಲ್ಲ ಹೌದೌದು ಒಮ್ಮೊಮ್ಮೆ ಹಂಸ ಗೊತ್ತಾಗುದಿಲ್ಲ ಉಮೇಶ್ ಅವ್ರು ಬಂದ್ರು ಅಂದ ಅತ್ತಲ ಪೋಡಿಗೆನಾ ಅಂದ ಅತ್ತಲ ಪೋಡಿಗೆನಾ ದಾದಿ ಉಮೇಶ್ ಹೋಯ್ತು ಪೋಡಿಗೆ ಓ ಪೋಡಿಗೆ ಹೆಂಗೆ ಕಟ್ತಾ ಇದ್ವಿ ಮಾರ್ರೆ ಒಂದು ರೋಡ್ ಸೈಡಾ ಪಾರಿವಾಳ ಬ್ರದರ್ ಅಂತ ಹೇಳಿ ಗಿರಿಜಾ ಸಿಸ್ ನಾನು ವೆಜ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಮನಶ್ರೀ ಬ್ರದರ್ ಅಂತ ಹೇಳ್ತಾ ಇದ್ದಾರೆ ಯಾನ್ ಏಪಲ ನಾನ್ ವೆಜ್ಗೆ ನವೀಂದ್ರ ಹಾ ಪನದಲ್ಲೇರು ಉಮೇಶ್ ಪನದಲ್ಲಿ ಯಾನ್ ಏಪಲ ನಾನ್ ವೆಜ್ ಅಲ್ಲ ಏಪಲ ನಾನ್ ವೆಜ್ ಅಲ್ಲ ಸೋಮವಾರ ಅಲ್ಲ ಶುಕ್ರವಾರ ಅಲ್ಲ ವೆಜ್ ಯಾನ್ ಆಗ ಜಾನ್ವಿ ಸಿಸ್ ಮತ್ತೆ ಗಿರಿಜಾ ಸಿಸ್ನಾಗೆ ಆಗೋದು ನಾನು ಸೋಮವಾರ ಮತ್ತೆ ಶುಕ್ರವಾರ 2 ದಿನ ಮಾತ್ರ ವೆಜ್ ನಾನು ಹೇಳಿದ್ರೆ ಎಂತ ತೊಂದರೆ ಏನು ಗೊತ್ತಾ ಮೀನು ರಾಶಿ ಯಾರಿಗೆ ತಂದದ್ದು ಅದು ನಾವೆಲ್ಲ ಪಾಲ್ ಮಾಡಿ ತಂದದ್ದು ನನಗೆ ಮತ್ತೆ ಅಮ್ಮನವರಿಗೆ ಅವರಿಗೊಂದು ಪಲ್ ನಮ್ಗೆ ಒಂದು ಪಲ್ ತಂದದ್ದು ನಾವು ನಮಗೆ ಮೀನು ದಿನಾಲು ಮೀನು ಬೇಕಲ್ಲ ಹಾಗೆ ಅದು ಇವತ್ತು ನಾನು ಮಾತ್ರ ವೆಜ್ ಮತ್ತೆ ಮನೆಯಲ್ಲಿ ಎಲ್ಲರೂ ತಿಂತಾರೆ ನಾನು ಮಾತ್ರ ವೆಜ್ ಮಾಡೋದು ಅಷ್ಟೇ ಮನೆಯಲ್ಲಿ ಮಾಡ್ತೇನೆ ನಾನು ನಾನ್ ವೆಜ್ ತಿಂದ್ರು ಕೂಡ ಅವರಿಗೆ ಮಾಡಿ ಕೊಡ್ತೇನೆ ಹೌದೌದು ಫುಲ್ ಟೆಂಪಲ್ ವಿಸಿಟ್ ಮಾಡಿದ್ದೇನೆ ಮನಶ್ರೀ ಅವರೇ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಗುಡ್ ಮಾರ್ನಿಂಗ್ ಉಮೇಶ್ ಅವರೇ ಕಾಫಿ ಆಯ್ತಾ ತಿಂಡಿ ಆಯ್ತಾ ಉಮೇಶ್ ಅವರೇ ಎಂತ ತಿಂಡಿ ತಿಂದ್ರಿ ಏರ್ಲ ಕಾಸು ಪಾಡು ಅಯ್ಯೋ ಏರ್ಲ ಮಾಡುಜಿರಿ ನಾವೇನ್ರು ನಮ್ಮ ಪಾಡ್ನ ಎಲ್ಲ ಮಾಡಿರ ಅಂಚ ಹೌದು ಮನಶ್ರೀ ಅಂತ ಹೇಳ್ತಾ ಇದ್ದಾರೆ ಹೌದು ಮನಶ್ರೀ ಅಂತ ಹೇಳಿದ್ರೆ ಗಿರಿಜಾ ಸಿಸ್ ನಾನು ಯಾವ ವಿಡಿಯೋ ಆದ್ರೂ ಆನ್ ಇಡ್ತೇನೆ ಸಂಗೀತಕ್ಕ ಮೋಸ ಇಲ್ಲ ಪೂರ್ತಿ ವಿಡಿಯೋ ನೋಡ್ತೇನೆ ಹೌದೌದು ಜಾನ್ವಿ ಸಿಸ್ ನಾನು ಕೆಲಸ ಮಾಡುವಾಗ ನನಗೆ ಒಮ್ಮೊಮ್ಮೆ ನೋಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಕೆಲಸ ಮಾಡುವಾಗ ನಾನು ಆನ್ ಇಡ್ತೇನೆ ವಿಡಿಯೋ ಮಾತ್ರ ಆದ ನಂತರ ಇಲ್ಲದಿದ್ರೆ ಫಸ್ಟಿಗೆ ನಾನು ಏನು ಗೊತ್ತಾ ನಾನು ಫಸ್ಟಿಗೆ ಮೆಸೇಜ್ ಆಗಿ ಬಿಡ್ತೇನೆ ಫುಲ್ ವಿಡಿಯೋ ವಾಚಿಂಗ್ ಅಂತ ಯಾಕೆಂದ್ರೆ ನಾನು ಫುಲ್ ವಿಡಿಯೋ ನೋಡ್ತೇನೆ ಹಾಗೆ ನನಗೆ ಮತ್ತೆ ಕೆಲಸ ಮಾಡುವಾಗ ಫಸ್ಟ್ ಆನ್ ಇಟ್ಟರೆ ಅದು ಎಂಡಾದ ತಕ್ಷಣ ಮತ್ತೆ ತನ್ನಷ್ಟಕ್ಕೆ ಬಂದಾಗ್ತದೆ ಅಲ್ಲ ಆಗ ನಿಮಗೆ ಮೆಸೇಜ್ ಕೂಡ ಹೋಗ್ತದೆ ಇಲ್ಲದಿದ್ದರೆ ಒಮ್ಮೊಮ್ಮೆ ನಾನು ನೋಡಿದ ತಕ್ಷಣ ನನಗೆ ಕೆಲವೊಮ್ಮೆ ಮೆಸೇಜ್ ಹಾಕಲಿಕ್ಕೆ ನೆನಪೇ ಆಗೋದಿಲ್ಲ ನೋಡಿ ಪುನಃ ಮೆಸೇಜ್ ಹಾಕೋದು ನಾನು ಆನ್ ಇಟ್ಟು ನಿಮ್ದು ಎಲ್ಲರದು ಯಾರ್ದೆಲ್ಲ ವಿಡಿಯೋ ನೋಡ್ತೇನೆ ನಾನು ಪೂರ್ತಿ ನೋಡ್ತೇನೆ ವಿಡಿಯೋ ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ ಮಲ್ಲಿಕಾ ಸಿಸ್ ಸಪೋರ್ಟಲ್ಲಿದ್ದಾರೆ ಏನು ಮಾಡ್ತಿದ್ದೀರಾ ಟಿಫಿನ್ ಬೆಟ್ಟ ಅಂತ ಹೇಳ್ತಾ ಇದ್ದಾರೆ ಏನು ಮಾಡ್ತಿದ್ದೀರಾ ನಾನೀಗ ನಿಮ್ಮ ಹತ್ರ ಮಾತಾಡ್ತಿದ್ದೇನೆ ಟಿಫಿನ್ ದೋಸೆ ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ ಮಲ್ಲಿಕಾ ಸಿಸ್ ಲೈಕ್ ಅಂತೇಳಿ ಮಲ್ಲಿಕಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಚಾಪರಿಯರೇ ಮಲ್ಲಿಕಾ ಸಿಸ್ ದಾದ ತಿಂಡಿ ಪಾರಿವಾಳ ಲೈಕ್ ಅಂತೇಳಿ ಸಂಗೀತ ಸಿಸ್ ಬಾಯ್ ಮತ್ತೆ ಬರ್ತೀನಿ ಓಕೆ ಪಾರಿವಾಳ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಕೃಷ್ಣ ಅಂತ ಹೇಳಿ ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ ಮಲ್ಲಿಕಾ ಸಿಸ್ ಸಪೋರ್ಟಲ್ಲಿ ಮಲ್ಲಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪಾರಿವಾಳ ಬಾಯ್ ಪಾರಿವಾಳ ಬ್ರದರ್ ಅಂತ ಹೇಳಿದ್ರೆ ಗಿರಿಜಾ ಮೀನು ಹೌದೌದು ನಮಗೆ ದಿನ ಬೇಕು ಮೀನು ಮಕ್ಕಳೆಲ್ಲ ಮೀನು ತಿಂತಾರೆ ನನ್ನ ಮಕ್ಕಳು ತಿನ್ನುವುದಿಲ್ಲ ಮೀನು ತಂಗಿಯ ಮಕ್ಕಳು ಮತ್ತೆ ತಮ್ಮನ ಮಕ್ಕಳು ತಿಂತಾರೆ ಮೀನು ಅವರಿಗೆ ಮೀನೆಲ್ಲ ಆಗಬೇಕು ಹಾಗೆ ಮೀನು ತಿಂದರೆ ಒಳ್ಳೇದು ಅಂದರೆ ನನ್ನ ಮಕ್ಕಳು ಇಬ್ಬರು ಕೂಡ ಮೀನು ತಿನ್ನುವುದಿಲ್ಲ ಮಾರ್ರೆ ಅದುವೇ ಕಷ್ಟ ನಾನೇ ಮೀನು ತಿನ್ನುವುದು
ನನ್ನ ಅಪ್ಪನಿಗೆ ದಿನಾಲು ಮೀನಾಗಬೇಕು, ಇಲ್ಲದಿದ್ದರೆ ಅವರಿಗೆ ಊಟ ಸೇರೋದಿಲ್ಲ. ಹಾಗೆ ಹಾಗೆ ಮೀನು ತರ್ತೇವೆ, ನಾವು ದಿನಾಲು ತರ್ತೇವೆ. ನಾನು ಸೋಮವಾರ ಮತ್ತೆ ಸಂಕಷ್ಟಿ ಅವತ್ತು ತಿನ್ನುವುದಿಲ್ಲ ನಾನು. ಏತು ರೂಪಾಯಿದ ಮೀನು ದೆತ್ತೊಂದರ ಸಿಸ್ ದೆತ್ತೊಂದೆ ಕೆಲವು ಪಾಲು 150 ಪಾಲು ದೆತ್ತೊಂದ ಎಂಗ್ಲೆ ಒಂಜಿ ವಾರ ಬೈದನು ಒಂಜಿ ಎಂಕೊಂಜಿ ಮಾದಿನ ಜಾಸ್ತಿ ಬೈದನು ಅಮ್ಮನಕ್ಲೆ ಒಂಜಿ ವಾರ ಬೈದನು. ನವೀನ್, ನೀವು ನಾನ್ ವೆಜ್ ಅಂತ ಜಾಸ್ತಿ ಹೇಳ್ಬೇಡಿ, ನಮಗೆ ಆಗಲ್ಲ. ಅಯ್ಯೋ ದೇವ, ಇಲ್ಲಪ್ಪ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ, ಗುಡ್ ಅಂತ ಹೇಳಿದೆ. ಉಪ್ಪು ತೂಪುನು ಎಂಚಾಪಗ ಯಾನ್ ಉಪ್ಪಿ ತುಪ್ಪುಜಿ ಹಸ್ಬೆಂಡ್ ಇತ್ರ ಹಸ್ಬೆಂಡ್ ಕೊಟ್ಟು ಉಪ್ಪು ತೂಪೆರೆ ಯಾನ್ ಅಂದಾಜಿರು ಪಾಡ್ನು ಚಪ್ಪೆನ ತಿನ್ಪಿರಕೊಳು ಅಂದಾಜಿ ಪಾಡ್ನು ಉಪ್ಪು ತುಪ್ಪು ಜಪ್ಪಗ ಅವು ಎಂಕ್ ನೆನೆಪಾಪುಂಡು ಉಪ್ಪು ದೇವರ ಬಲ್ಲಿ ಅವು ಅಂದಾಜಿರು ಪಾಡುವೆ ಉಪ್ಪು ಅವು ಹೊರ ಕಮ್ಮಿ ಹಾಪುಂಡು ಉಪ್ಪು ಪನ್ಪೇರು ಹಸ್ಬೆಂಡ್ ಉಪ್ಪು ಕಮ್ಮಿ ಆತನು ಪಕ್ಕ ಮೀನಿ ಫ್ರೈ ಮಾಡ್ಕೊಂಡಾಗ ಒಂಚೂರು ಉಪ್ಪು ಪಾಡ್ದು ಬಿಡು ಪನ್ಪೇರು ಅಂಚ ಕೇಳಿದ್ದೇನೆ ದಿನ ಮೀನು ಬೇಕು ಅಂತ ಹೇಳೋದು. ಹೌದೌದು, ನಮಗೆ ದಿನಾಲು ಮೀನು ಬೇಕು. ಗಿರ್ಜಸಿಸ್ ನಾನಿದ್ದೇನೆ ಅಂತ ಹೇಳ್ತೇನೆ, ಮನಶ್ರೀ ಅಂತ ಮನಶ್ರೀ ಮತ್ತೆ ಗಿರ್ಜಸಿಸ್ ಅಂತ ಇದ್ದಾರೆ. ಹೌದಾ ಮಲ್ಲಿ, ಹಾಗಾದ್ರೆ ಓಕೆ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ. ನಾನು ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಮೆಸೇಜ್ ಹಾಕೋದು. ಹೌದೌದು, ನಾನು ಕೂಡ ವಿಡಿಯೋ ಸ್ಟಾರ್ಟಿಂಗಲ್ಲಿ ಮೆಸೇಜ್ ಹಾಕ್ತೇನೆ, ಆದರೆ ಫುಲ್ಲು ನೋಡ್ತೇನೆ. ನಿನ್ನೆ ಗಿರಿಜಸಿದ್ದು ಒಂದು ನೃತ್ಯ ರೂಪಕ ಕೂಡ ಆನ್ ಇಟ್ಟು 30 ನಿಮಿಷ ಇತ್ತು, ಅದು ಕೂಡ ನೋಡಿದ್ದೇನೆ. ಕೆಲವರು ಹೇಳ್ತಾರೆ ನಾವು ನೋಡುದಿಲ್ಲ ಸುಮ್ಮನೆ ಇರ್ತಾರೆ. ಇಲ್ಲ, ನಾವು ಯಾಕೆ ಹಾಗೆ ಮಾಡೋದು, ಯಾಕೆಂದರೆ ನಮ್ಮದು ವಿಡಿಯೋ ಕೂಡ ಫುಲ್ಲು ನೋಡ್ತಾರಲ್ಲ ಎಲ್ಲರೂ. ಅದಕ್ಕೆ ನನಗೆ ಲೈವಿಗೆ ಬಂದರೆ ವಿಡಿಯೋ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಸಂಜೆ ಇಲ್ಲದಿದ್ರೆ ಮಧ್ಯಾಹ್ನ ಆನ್ ಇಡ್ತೇನೆ, ನಂದು ಚಾರ್ಜ್ ಬೇಗ ಖಾಲಿ ಆಗ್ತದೆ. ಹಾಗೆ ಇಲ್ಲದಿದ್ದರೆ ನಮ್ಮದು ಟಿ ವಿಯಲ್ಲಿ ವೈಫೈ ಇರ್ತದಲ್ಲ, ಆಗ ನವೀನ್ ಬ್ರೋ ಮತ್ತು ಕ್ರಾಸ್ಟಸಿಸ್ ಅವರದೆಲ್ಲ ವೀಡಿಯೋ ಟಿ ವಿಯಲ್ಲಿ ಇಡ್ತೇನೆ, ಜಗ್ಗು ಬ್ರೋದೆಲ್ಲ. ಯಾಕೆಂದರೆ ಅವ್ರದ್ದು ರಪ್ಪ ಸರ್ಚಲ್ಲಿ ಬರ್ತದೆ, ಆಗ ಟಿ ವಿಯಲ್ಲಿ ಆನ್ ಇಡ್ತೇನೆ. ಏನು ಬೆಟ್ಟ ಟಿಫಿನ್, ಅದು ಎಂತ ಬೆಟ್ಟ ಮನಸ್ಸು, ಅದು ಬೆಟ್ಟ ಎಂತ ಬೆಟ್ಟ ಬೇತ ಎಂತ ನನಗೆ ಅರ್ಥ ಆಗ್ತಾ ಇಲ್ಲ. ಟಿಫಿನ್ ಇವತ್ತು ದೋಸೆ ಗಿರಿಜಸಿಸ್ ಸೂಪರ್ ಸಪೋರ್ಟಲ್ಲಿದೆ. ಲೈಕ್ ಡನ್ ಓಕೆ ಅಂತೇಳಿ. ಅರ್ಧ ವೀಡಿಯೋ ನೋಡಿ ತೊಂದರೆ ಮಾಡಬಾರ್ದಲ್ಲ. ಹೌದೌದು, ಅರ್ಧ ವೀಡಿಯೋ ನೋಡಬೇಡಿ. ಹೌದು, ನಾನು ವೀಡಿಯೋ ನೋಡಿದ ಫಸ್ಟಿಗೆ ಮೆಸೇಜ್ ಹಾಕ್ತೇನೆ, ಮತ್ತು ಪೂರ್ತಿ ವೀಡಿಯೋ ನೋಡ್ತೇನೆ ಹಾಗೆ. ಏಕೆಂದರೆ ಅವರಿಗೆ ಕೂಡ ಮಾತ್ರ ಹೆಚ್ಚು ಸಿಗೋದಿಲ್ಲ. ಈ ವಿಡಿಯೋ ನೋಡಿದರೆ ನಮಗೆ ಲೈವಿಗೆ ಬಂದಷ್ಟು ಸಿಗೋದಿಲ್ಲ ಅಲ್ವಾ. ಜಾನ್ವಿಸಿಸ್ ನಿಮಗೆ ಎಷ್ಟು ಆ್ಯಡ್ ಆಗ್ತದೆ ದಿನಕ್ಕೆ? ನೀವು ವಿಡಿಯೋ ಮಾತ್ರ ಹಾಕೋದಲ್ಲ. ಗಿರ್ಜಸಿಸ್ ಸಪೋರ್ಟಲ್ಲಿದ್ದಾರೆ, ಜಾನ್ವಿಸಿಸ್ ಸಪೋರ್ಟಲ್ಲಿದ್ದಾರೆ. ಉಪ್ಪಿಟ್ಟು ಮನಶ್ರೀ ಅಂತ ಹೇಳ್ತಾ ಇದ್ದಾರೆ, ಅವರಿಗೆ ಉಪ್ಪಿಟ್ಟಂತೆ. ಚಪಾತಿ ರೆಗ್ ಎಂಕು ದೋಸೆ ಮಲ್ಲಿಕಾ ಸಿಸ್. ಜಾನ್ವಿಸಿಸ್ ಸಪೋರ್ಟಲ್ಲಿದ್ದಾರೆ. ಮತ್ತು ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳಿದ್ರೆ ಗಿರಿಜಸಿಸ್ ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಗಿರಿಜಸಿಸ್ ಸಪೋರ್ಟಲ್ಲಿದ್ದಾರೆ. ನಾನು ಹೋಗಿ ಬರುವೆ. ಓಕೆ ಮನಶ್ರೀ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಿಮಗೆ ತಲೆನೋವು ಕಡಿಮೆ ಉಂಟಾ ಮನಶ್ರೀ? ಒಟ್ಟು ಕುಟುಂಬವಾ ನಮ್ದು? ಹೌದೌದು, ಒಟ್ಟು ಕುಟುಂಬ ನಮ್ಮದು. ಅಂದರೆ ನಾವು ಸೆಕೆಂಡ್ ಫ್ಲೋರಲ್ಲಿದ್ದು, ಅಮ್ಮನವರು ಫಸ್ಟ್ ಫ್ಲೋರಲ್ಲಿದ್ದಾರೆ. ಹಾಗೆ ನಂದು ಅಡಿಗೆ ಬೇರೆ, ಅವರದ್ದು ಅಡಿಗೆ ಬೇರೆ. ಹಾಗೆ ಅಮ್ಮನವರೊಟ್ಟಿಗೆ ಅತ್ತಿಗೆ ಮತ್ತು ತಂಗಿ ಇದ್ದಾಳೆ. ಹಾಗೆ ನಂದು ಬೇರೆ ಅಡಿಗೆ ಎಲ್ಲ. ಹಾಗೆ ಇದು ನನ್ನ ಹೊಸ ಚಾನಲ್, ಎಲ್ಲರೂ ಸಬ್ ಮಾಡ್ಕೊಳ್ಳಿ. ಹೌದಾ ಪಾರಿವಾಳ, ಒಂದು ಮೆಸೇಜ್ ಹಾಕಿ ಆಯಿತಾ ಪಾರಿವಾಳ? ಯಾಕೆ ಮನಶ್ರೀ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಬನ್ನಿ ಜನರೇ ಅಂತ ಹೇಳ್ತಾ ಇದ್ದಾರೆ. ಜನರು ಹೋಗ್ತಾ ಇದ್ದಾರೆ ಬಂದು ಅಥವಾ ಒಂದೇ ಊರಲ್ಲಿ ವಾಸವ? ಅಲ್ಲಲ್ಲ, ಒಂದೇ ಊರಲ್ಲಿದ್ದೇವೆ ನಾವು, ಒಂದೇ ಮನೆಯಲ್ಲಿದ್ದೇವೆ ನಾವು. ಅವ್ರು ಫಸ್ಟ್ ಫ್ಲೋರಲ್ಲಿದ್ದಾರೆ, ನಾನು ಸೆಕೆಂಡ್ ಫ್ಲೋರಲ್ಲಿ. ಹಾಗೆ ಬರೀ ನಾನ್ ವೆಜ್ ಅಂತಾರೆ. ಅಯ್ಯೋ, ಅದು ಮನಶ್ರೀ ನೀವೇನು ಗೊತ್ತಾ, ನಾನ್ ಉಂಟಲ್ಲ ಅದನ್ನು ಬಿಟ್ಟು ವೆಜ್ಜನ್ನು ಮಾತ್ರ ಮನಸ್ಸಿಗೆ ತಗೊಳ್ಳಿ. ನಾವು ನಾನ್ ವೆಜ್ ಅನ್ನು ತಗೊಳ್ತೇವೆ, ನೀವು ವೆಜ್ಜನ್ನು ಮಾತ್ರ ಮನಸ್ಸಿಗೆ ತಗೊಳ್ಳಿ, ಹಾಗೆ ಏನಾಗುದಿಲ್ಲ. ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳಿ ಗಿರಿಜಸಿಸ್ ಸಪೋರ್ಟಲ್ಲಿದೆ. ಸಂಗೀತ ಸ್ಪಿನ್ ಮಾಡಿ ಸಬ್ ಮಾಡಿ ಇದಕ್ಕೆ. ಹೌದಾ, ಓಕೆ. ನೋಡಿ, ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ? ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ. ಜಾನ್ವಿಸಿಸ್ ಸಪೋರ್ಟಲ್ಲಿದ್ದಾರೆ. ಇಯರ್ ಕ್ಲೋಸ್ ಮಾಡ್ಕೊಳ್ಳಿ ಮನಶ್ರೀ. ಹೌದು, 1 ಇಯರ್ ಕ್ಲೋಸ್ ಮಾಡ್ಕೊಳ್ಳಿ. ಯಾವುದು ನಾನ್ ಅಂತಲ್ಲ, ನಾನ್ ವೆಜ್ಜಿದು ಮಾತ್ರ ಓಪನ್ ಮಾಡಿ. ನಾನು ಸ್ವಲ್ಪ ಮನೆಗೆ ಹೋಗಬೇಕು. ಆಯ್ತಾಯ್ತು, ಹೋಗಿ ಬನ್ನಿ. ಗಿರ್ಜಸಿಸ್ ಸಪೋರ್ಟಲ್ಲಿದ್ದಾರೆ, ಮತ್ತು ಜಾನ್ವಿಸಿಸ್ ಸಪೋರ್ಟಲ್ಲಿದ್ದಾರೆ.
ನಾನು ಹೊರಟೆ ಟಾಟಾ ಸಂಗೀತಕ್ಕೆ. ಓಕೆ ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ದಿನದ ನಂತರ ಬಂದಿದ್ದೀರಾ, ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು ಜಾನ್ವಿ ಸಿಸ್. ಥ್ಯಾಂಕ್ ಯು ಸೋ ಮಚ್, ನೀವು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸಿಸ್. ನಾನು ಫುಲ್ ವಿಡಿಯೋ ನೋಡಿದ್ದೇನೆ ಸಿಸ್. ಓಕೆ ಓಕೆ ಗಿರಿಜಾ ಸಿಸ್, ಅದನ್ನು ನೀವೆಲ್ಲ ನೋಡ್ತೀರಾ, ಅದಕ್ಕೆ ನಾನು ಕೂಡ ನಿಮ್ಮದೆಲ್ಲ ಫುಲ್ ವಿಡಿಯೋ ನೋಡ್ತೇನೆ ಆಯಿತಾ ಗಿರಿಜಾ ಸಿಸ್. ಅಲ್ಲ ಜಾನ್ವಿ ಸಿಸ್ ಹೇಳಿದ್ದು, ಅವರು ಹೇಳಿದ್ದು ಹೀಗೆವೇ, ನೋಡಿದರೆ ವಿಡಿಯೋ ಫುಲ್ ನೋಡಬೇಕಂತ ಹೇಳಿದೆ ಅಷ್ಟೇ. ಅವರು ಕೂಡ ಫುಲ್ ನೋಡ್ತಾರೆ ನಮ್ಮದು ವಿಡಿಯೋ, ನಾವು ಕೂಡ ಫುಲ್ ನೋಡ್ತೇವೆ ಹಾಗೆ. ಅದಕ್ಕೆ ನಾನು ಹೇಳಿದಲ್ಲ, ಅದು ಟೈಮಿಂಗ್ಸ್ ಹಾಕ್ತೇನೆ, ಇಲ್ಲದಿದ್ದರೆ ಫುಲ್ ನೋಡಿದ್ದೇನೆ ಅಂತ ಇದಾಗ್ತೇನೆ, ಫುಲ್ ವಾಚಿಡ್ ಅಂತ ಹಾಗೆ. ಬೆಟ್ಟ ಅಂದರೆ ಗೊತ್ತಿಲ್ಲವಾ? ಇಲ್ಲ, ಬೆಟ್ಟ ಅಂದರೆ ಯಾವುದು ಬೆಟ್ಟವಾ ಗುಡ್ಡೆಯ? ಗಿರಿಜಾ ಸಪೋರ್ಟ್ ನನಗೆ ದಿನಕ್ಕೆ 1 ತಾಸು ಅಷ್ಟೇ ಸಿಗೋದಕ್ಕ, ನನ್ನ ವಿಡಿಯೋ ಟ್ರೈ ಅಲ್ವಾ ಹಾಗೆ. ಹೌದೌದು, 1 ಗಂಟೆ ಮಾತ್ರ ಅಲ್ಲ ಸಿಗೋದು. ನೀವು ಯಾಕೆ ಮತ್ತೆ ಲೈವ್ ಮಾಡೋದಿಲ್ಲ ಜಾನ್ವಿ ಸಿಸ್? ನೀವು ಲೈವ್ ಮಾಡಿ ಒಂದು ಅಪರೂಪಕ್ಕೆ. ನವರಾತ್ರಿ ವಿಡಿಯೋಗೆ 5 ವರ್ಷ ಹಾಗೆ ಸಿಕ್ಕಿದೆ. ಹೌದೌದು, ವಿಡಿಯೋ ವ್ಯೂಸ್ ಜಾಸ್ತಿ ಬಂದರೆ ನಮಗೆ ಸ್ವಲ್ಪ WH ಕೂಡ ಜಾಸ್ತಿ ಬರ್ತದೆ ಅಲ್ವಾ. ವ್ಯೂಸ್ ಬರ್ದಿದ್ರೆ, ಯಾರು ನೋಡೋದಿದ್ರೆ ಮತ್ತೇನು ಮಾಡೋದಲ್ವಾ ಹಾಗೆ. ಓಕೆ ಸಿಸ್, ಬಾಯ್, ಟೇಕ್ ಕೇರ್. ಓಕೆ ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ಗಿರಿಜಾ ಸಿಸ್, ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಬಾಯ್ ಮನಶ್ರೀ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ಜಾನ್ವಿ ಸಿಸ್ ಸಪೋರ್ಟಲ್ಲಿದ್ದಾರೆ. ನನ್ನದು 1 ವರ್ಷ ಆಗಿದೆ, ಹಾಗಾಗಿ ಕಮ್ಮಿ ಆಗ್ತಾ ಉಂಟು. ಓ, ನಿಮ್ಮದು 1 ವರ್ಷ ಆಗಿದೆಯಾ? ನಿಮ್ಮದು ಆಫ್ ಮೋನ ತನಕ ಕೂಡ ಬರಲಿಲ್ವಾ ಸಿಸ್? 3,000 ಕೂಡ ಆಗಲಿಲ್ವಾ? 3,000 ಆದರೆ ಆಫ್ ಮೋನ ಆದರೂ ಮಾಡ್ಕೊಳ್ಬೋದಲ್ಲ. ನನ್ನದು ಟೈಮ್ ಪಾಸ್. ಆದರೆ ನೀವು ಇದು ಶ್ಲೋಕದೆಲ್ಲ ಅರ್ಥ ಎಲ್ಲ ತುಂಬ ಚೆನ್ನಾಗಿ ಹೇಳ್ತೀರಾ ಜಾನ್ವಿ ಸಿಸ್, ತುಂಬ ಚೆನ್ನಾಗಿ ಹೇಳ್ತೇನೆ. ನಾನು ಬೆಳಿಗ್ಗೆ ಒಮ್ಮೊಮ್ಮೆ ನಂದು ಚಾರ್ಜ್ ಫುಲ್ಲಾಗಿದ್ದರೆ ಆನ್ ಇಡ್ತೇನೆ. ಇವತ್ತು ಚಾರ್ಜ್ ಇರಲಿಲ್ಲ, ಚಾರ್ಜಿಗೆ ಇಟ್ಟಿದೆ. ಇವತ್ತು ನಾನು ಲೇಟಾಗಿ ಇಟ್ಟದ್ದು, ಮೊಬೈಲ್ ಚಾರ್ಜಿಗೆ ಇಟ್ಟಿದೆ, ಸ್ವಿಚ್ ಆನ್ ಮಾಡಲೇ ಇಲ್ಲ. ಖಾಲಿ ಮೊಬೈಲ್ ಇಟ್ಟು ನೋಡುವಾಗ ಮೊಬೈಲ್ ಚಾರ್ಜೇ ಆಗಲಿಲ್ಲ. ನನ್ನದು ಟೈಮ್ ಪಾಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸಿಸ್, ಟ್ರೈ ಮಾಡಿ ನೀವು. ಹಾಫ್ ಮೋನೋ ಮಾಡಿದರೆ ಮೋನೋಗೆ ಕಷ್ಟ ಅಂತೆ. ಹೌದಾ? ಓ, ಹಾಗೆ ಉಂಟಾ? ನನಗೆ ಕೂಡ ಗೊತ್ತಿಲ್ಲ ಮಾರ್ರೆ. ನಂದು ಕೂಡ ಇನ್ನು ಜನವರಿಗೆ ವರ್ಷ ಆಗ್ತದೆ, ಅದು ಕಂಪ್ಲೀಟ್ ಆಗಲಿಲ್ಲ. ಜನ ಇಲ್ಲಲ್ಲ, ಎಷ್ಟು ಜನ ಇಲ್ಲ ನಂದು ಲೈವಿಗೆ. ನನಗೆ ಕೂಡ ಕಮ್ಮಿ ಸಿಗ್ತಾ ಇದೆ. ಅವತ್ತು ಆಗ ನನ್ನ ಲೈವ್ ವೈರಲ್ ಇತ್ತು, 1 ವಾರ ವೈರಲ್ ಕೊಟ್ಟಿದ್ರು, 1K ಆಗಿತ್ತು ವ್ಯೂಸ್. ಅದ್ರ ನಂತರ ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ ಮಾರ್ರೆ, ಸಡನ್ ಆಗಿ ವೈರಲ್ ಕಮ್ಮಿ ಆಯಿತು. ವೈರಲ್ ಕಮ್ಮಿ ಅಂದರೆ ಏನಿಲ್ಲ, ವ್ಯೂಸೇ ಇಲ್ಲ. ನಂದು 50-40 ಅಷ್ಟೇ ವ್ಯೂಸು ಲೈವಿಗೆ. 1K ಇದ್ದದ್ದು ಲೈವ್. ತುಂಬ 1 ತಿಂಗಳು ಲೈವ್ ವೈರಲ್ ಕೊಟ್ಟಿದ್ರೆ ಸ್ವಲ್ಪ ನಂದು ಆಗ್ತಾ ಇತ್ತು. ನಿಮ್ಮದು ಅಲ್ಲಿವರೆಗೆ ಆಗ್ತದೆ? ಇಲ್ಲ ಸಿಸ್, ನಂದು ಅರ್ಧ ಮಾತ್ರ ಆದದ್ದಲ್ಲ, 4ರಲ್ಲಿ ಅರ್ಧ ಆದದ್ದು ಅಷ್ಟೇ. ನಾನು ಇನ್ನಿನ್ನು ಈಗ ಕ್ಯಾಟ್ರಿಂಗ್ ಎಲ್ಲ ಇದ್ದರೆ ತುಂಬ ಕಷ್ಟ ಆಗ್ತದೆ ನನಗೆ ಲೈವ್ ಮಾಡಲಿಕ್ಕೆ. ಬೇಗ ಆದರೆ ಒಳ್ಳೆಯದು, ಇಲ್ಲದಿದ್ದರೆ ಕಷ್ಟ. ಹೌದೌದು, ನಂದು ಫಸ್ಟಿದೊಂದು ಚಾನಲ್ ಹೋಗಿದೆಲ್ಲ. ಫಸ್ಟ್ ನಂದು ಸ್ವರಲಹರಿ ಸಂಗೀತದ ಚಾನಲ್ ಇತ್ತು, ಅದು ಹೋದದ್ದು. ಅದರಲ್ಲಿ ಕೂಡ ಒಂದು ವಾಚರ್ ಎಲ್ಲ ಆಗಿತ್ತು ಕೆಲವು. ಆದರೆ ಏನು ಮಾಡೋದು, 500 ಆಗಿತ್ತು ಅದರಲ್ಲಿ. ಅದು ವೇಸ್ಟ್ ಆಯಿತು ಅದು ಚಾನಲ್. ಹಾಗೆ ಇದು ಮತ್ತೆ ಸ್ಟಾರ್ಟ್ ಮಾಡಿದ ಚಾನಲ್, ಅದು ಹೋದ ನಂತರ. ಹೌದೌದು, ಅದು ಬಿಗ್ ಬಾಸ್ ಇದು ನಾನು ಹಾಕಿದ್ದು ಜಾನ್ವಿ ಸಿಸ್ ವಿಡಿಯೋ ಶಾರ್ಟ್ ಎಲ್ಲ ಇದು. ಅದು 3 ನನಗೆ ಸ್ಟ್ರೈಕ್ ಒಮ್ಮೆಲೆ ಬಂದದ್ದು. ಹಾಗೆ 3 ಸ್ಟ್ರೈಕ್ ಒಮ್ಮೆಲೆ ಬಂದರೆ ಚಾನಲ್ ಡಿಲೀಟ್ ಅಲ್ವಾ. ಹಾಗೆ 1 ಸ್ಟ್ರೈಕ್ ಬಂದು 90 ಡೇಸ್ ಆದ ನಂತರ 1 ಸ್ಟ್ರೈಕ್ ಹೋದರೆ ಹೋಗ್ತದೆ ಅಂತೆ, ಅದಕ್ಕೇನು ತೊಂದರೆ ಇಲ್ಲ. ನಾನು ನೋಡಲಿಕ್ಕೆ ಕೂಡ ಇಲ್ಲ. ಅದು 1 ಸ್ಟ್ರೈಕ್ ಬರುವಾಗಲೇ ನನಗೆ ಮೆಸೇಜ್ ಬರಲಿಲ್ಲ, ಮೇಲ್ ಬರಲಿಲ್ಲ, ಎಂತ ಬರಲಿಲ್ಲ ನನಗೆ. ಹಾಗೆ ನಾನು ನೋಡಲಿಲ್ಲ. ನಾನು ಆಗ್ತಾ ಹೋದೆಲ್ಲ ಬಿಗ್ ಬಾಸ್ ಇದು. ಅದು ಕೂಡ ನಾವು ಟಿವಿಯಲ್ಲಿ ನೋಡಿದ್ದು, ಟಿವಿಯಲ್ಲಿ ವಿಡಿಯೋ ಬರ್ತದಲ್ಲ, ಅದನ್ನು ಹಾಕಿದ್ದು ಅಷ್ಟೇ. ಅದು ಕೂಡ ಇದೆ, ಹೌದು ಅಲ್ಲ, ಹಾಗೆ ಕಷ್ಟ.
ಅದಕ್ಕೆ ಒಮ್ಮೊಮ್ಮೆ ತುಂಬ ಹೆದರಿಕೆ ಆಗ್ತದೆ. ಏನಾದರೂ ಒಂದು ಹಾಕ್ಲಿಕ್ಕೆ ಹೋಗುವಾಗ ಎಂತಾದ್ರೂ ಒಂದು ಪ್ರಾಬ್ಲಮ್ ಆಗ್ತದೆ. ತುಂಬ ಕಷ್ಟ ಇದು ಯೂಟ್ಯೂಬ್ ಉಂಟಲ್ಲ, ನಾವು ಬಂದು ಸಿಕ್ಕಿ ಬಿದ್ದಿದೆ ಹಾಗೆ ಆಗ್ತದೆ. ಹೌದೌದು, ವೈಟಿ ರೂಲ್ಸ್ ಕಲಿತ ಹಾಗೆ ಆಯಿತು. ಹೌದೌದು, ಇಲ್ಲ ಸಿಸ್, ನಾವು ಎಷ್ಟು ಕಲಿತರೂ ಕೂಡ ಹೀಗೆ ನಾವು ಕಲೀಲೇ ಇಲ್ಲ ಬಗ್ಗೆ. ಹಾಗೆ ತುಂಬ ಇದೆ ಕಲೀಲಿಕ್ಕೆ ವೈಟಿಯಲ್ಲಿ. ಒಬ್ಬರದು ಕೂಡ ವಿಡಿಯೋ ನಾವೀಗ ನೀವು ವಿಡಿಯೋ ನೋಡಿದರೆ ನಾವು ನೋಡೋದು ಅಷ್ಟೇ. ಮತ್ತೆ ಹೀಗೆ ಬೇರೆ ಹೊರಗಿದ್ದು ಯಾರು ಕೂಡ ವಿಡಿಯೋ ನೋಡುವುದಿಲ್ಲ. ವಿಡಿಯೋ ವೈರಲ್ ಆಗುದಿಲ್ಲ, ಲೈವ್ ವೈರಲ್ ಆಗುದಿಲ್ಲ, ಹೊಸ ಹೊಸ ರೂಲ್ಸ್ ಬರ್ತದೆ. ಹೌದೌದು, ಈಗ ಇನ್ನು ನಮಗೆ ಇದು ಮೌನ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಇನ್ನು ಹೊಸ ಹೊಸ ರೂಲ್ಸ್ ಬರ್ತಾ ಇದೆ. ಮತ್ತೆ ನಾವೇನಾದರೂ ಹೀಗೆ ಇದು ಮಾಡಿದರೆ ರೀಯೂಸ್ಡ್ ಕಂಟೆಂಟ್ ಹಾಗೆಲ್ಲ ಬರುದಂತೆ ಈಗ. ಅದುವೇ ಕಷ್ಟ ಆಗೋದು. ನಾವು ನಮ್ಮ ಓನ್ ಮೊಬೈಲಲ್ಲಿ ನಮ್ಮ ಮೊಬೈಲಲ್ಲೇ ನಾವು ವಿಡಿಯೋ ಮಾಡುದಲ್ವಾ, ಅದುವೇ ಕಷ್ಟ ಆಗುದು. ನಿಮ್ಮದು ಇದು ಶ್ಲೋಕದಲ್ಲ, ಅದು ನೀವೇ ಇದು ಮಾಡ್ತೀರಲ್ಲ, ಚಂದ ಆಗ್ತದೆ. ನೀವು ಇಲ್ಲಿಗೆ ವಾಟ್ಸಪ್ಪಲ್ಲೆಲ್ಲ ಹಾಕುದಿಲ್ವಾ? ನೀವೀಗ ಇದು ಮಾಡ್ತೀರಲ್ಲ, ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ತಿರಲ್ಲ, ಅದು ವಾಟ್ಸಪ್ಗೆಲ್ಲ ಶೇರ್ ಮಾಡೋದಿಲ್ವಾ? ಶಾಂತ ಸಿಸ್ ಬರ್ತೀರು, ನಿಮ್ಮ ವಿಡಿಯೋ ಚಂದ ಇರ್ತದೆ ಅಕ್ಕ. ಥ್ಯಾಂಕ್ ಯು ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ, ನಾನು ಕೂಡ ನಿಮಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೇನೆ. ಹಾಯ್ ಶಾಂತ ಸಿಸ್, ವೆಲ್ಕಮ್. ಶಾಂತ ಸಿಸ್ ಚಾಪರಿ ಏರಿಯಾ ದಾದ ತಿಂಡಿ ಚಾಂಡೆ ಸಿಸ್, ದಾದ ತಿಂಡಿ ಶೇರ್ ಮಾಡಲ್ಲ ನಾನು. ನೀವು ಶೇರ್ ಮಾಡೋದಿಲ್ಲ, ನಾನು ಕೂಡ ಮಾಡೋದಿಲ್ಲ ಶೇರ್. ನಾನಂದರೆ ಇಲ್ಲಿ ವೈಟಿ ಮಾಡ್ತೇನಲ್ಲ, ನನ್ನ ಊರಿನವರಿಗೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಗೊತ್ತಿದ್ರೆ ಸ್ವಲ್ಪ ಮಕ್ಕರ್ ಮಾಡ್ತಾರೆ ಮಾತ್ರ. ಹಾಗೆಲ್ಲ ಈಗ ಹೋದರೆ ಸ್ವಲ್ಪ ಜಾಸ್ತಿ ಮಕ್ಕರ್ ಮಾಡ್ತಾರೆ. ಅದಕ್ಕೆ ನಾನು ಹೇಳಲೇ ಇಲ್ಲ, ನಮ್ದೊಂದು ಮೌನ ಆಗಲಿ ಮತ್ತೆ ಹೇಳುವ ಅಂತ. ಹಾಗೆ ಶೇರ್ ಮಾಡಲ್ಲ ನಾನು ಕೂಡ ಮಾಡೋದಿಲ್ಲ ಶೇರ್. ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಗೊತ್ತುಂಟು, ಹಾಗೆ ಅವರಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ತಾರೆ. ಆಂಡ್ ಸಿಸ್ ಮೆತ್ತೆ ಸಿಸ್ ಇರೆಗ್ ದಾದಿ ಸಿಸ್ ಇರೆಗ್ ಶಾಂತ ಸಿಸ್. ನಾನು ಬಡವ ಬಂದರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್, ನಾನು ಬಡವ, ವೆಲ್ಕಮ್. ನಾನು ಬಡವರೇ. ನಿಮ್ಮದು ಕಾಫಿ ಆಯಿತಾ, ತಿಂಡಿ ಆಯಿತಾ? ಟಾಟಾ. ಓಕೆ ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಜಾನ್ವಿ ಸಿಸ್. ಇನ್ಸ್ಪೈರಿಂಗ್ ಸಿಸ್ ಇಲ್ವಾ? ಮತ್ತೆ TV17 ಇಲ್ವಾ? ಯಾರಿಲ್ಲ ಈಗ, ಎಲ್ಲಿ ಯಾವ ಲೈವಲ್ಲಿ ಕೂಡ ಕಾಣ್ತಾ ಇಲ್ಲ ಅವರಿಬ್ಬರು. ಮೇಡಮ್ ಟಿಫಿನ್ ಆಗಿದೆ. ನಾನು ಬಡವ ಅವರೇ, ನಂದು ಟಿಫಿನ್ ಆಗಿದೆ. ನಿಮ್ದಾಯ್ತಾ? ಎಂತ ತಿಂಡಿ? ಚಾನಲ್ ಇದೆಯಾ? ನಾನು ಬಡವ, ನಾನು ಬಡವಿ, ನಮ್ಮ ಪ್ರೀತಿಗೆ ಬಡತನವಿಲ್ಲ. ಮೆತ್ತೆ ದೋಸೆ ಸಿಸ್, ಮೆತ್ತೆ ದೋಸೆ ಅಡ್ಡೆ ಹಾಕ್ಬಿಡತ್ತೆ. ನಾನು ಬಡವ ಇದೆ ಅಂದಿ, ನಾನು ಬಡವ ಚಾನಲ್ ಉಂಡೆ ಶಾಂತ ಸಿಸ್. ನಾನು ಬಡವ ಮೆತ್ತೆ ದೋಸೆ ಅಡ್ಡೆ ಹಾಕ್ನೆ. ನಾನು ಒಂಜಿ ದಿನ ನನ್ನ ಹಸ್ಬೆಂಡ್ನ ಸಂಬಂಧ ಎಲ್ಲಡೆ ಪೊದ್ದೆ ಅವಳಕ್ಕ ಮೆತ್ತೆ ದೋಸೆ ಮಂತಿರ್ತೀರಿ, ಮಸ್ತ್ ಲಾಯ್ ಕಾಣ್ತೀನ್ರಿ. ಏನಂತ ಕೇಳ್ತಾ ಇದ್ದಾರೆ ಬಡವ ಅವರು. ಅವರಿಗೆ ಮೆತ್ತೆ ದೋಸೆ ಅಂತೆ, ಮೆತ್ತೆ ದೋಸೆ. ಚಂದಿರ ತಂದ ಹೊನ್ನಿಮೆ ರಾತ್ರಿ, ಗಾಳಿಯು ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು. ಮೆಸೇಜ್ ಸ್ಟಾಪ್ ಮಾಡ ಮಾರ್ರೆ. ಸಿಗ್ದಾಯ ಬರ್ಪೋಜಿ. ಪ್ರೀತಿ ಸಿಸ್ ಬರ್ತೀರಾ? ಆಯ್ ಪ್ರೀತಿ ಸಿಸ್. ಮೆಸೇಜ್ ಅಡಿಗೆ ಉಂಟುದು ಮಾರೆ ಎಂಚು ನನಗೆ ಗೊತ್ತಾಗ್ಬಿಟ್ಟು. ಆಯ್ ಶಾಂತ ಸಿಸ್, ಗುಡ್ ಮಾರ್ನಿಂಗ್ ಪರಂದು ಪ್ರೀತಿ ಸಿಸ್. ಅನಿಲ್ ಬ್ರೋ ಸಿಸ್, ಅವ ಅನಿಲ್ ಬ್ರೋನಾ?
ದಾದು ತಿಂಡಿ ಸಿಸ್. ನಾನು ದುರ್ಗಕ್ಕ, ನಾನು ಬಡವ, ನನಗೆ ಎಂತದ ಚೇಂಜ್ ಮಾಡಿದೆ ಸರು. ಬಡವ ಬಡವ ಬಡವ. ಯಾನ್ ಶಾಂತಸಿ ಸುಲ್ಲೆರಾ ಶಾಂತಿಸಿ ರೂಮಣಿ ಕೇಂದ್ರ ಕೆವಿತ ದೇತೊಂದೆ ಒಂಜಿ ರಡ್ಡಿ ಕೆವಿತ ದೇತೊಂದಿ ನನಗೆ ತೊಷ್ಪಾಗ ಅನ್ನನೆ ಯಾನ್ ದೇತೊಂದೆ ಕೆವಿತ ಈ ಸಲದ ತುಯರೆ ಪ್ರಿಚಿಸ್ತುಲೆ ಜಾತ್ರೆ ಹೇಳಿದೆ ತೊಂದಿನಿ ಒಂದೊಂಜಿದೆ ತೊಂದಿನಿ ಒಂದೊಂಜಿದೆ ತೊಂದೆ ಹೆಂಗ್ ಇರೆಗ್ ಇಷ್ಟ ನಾ ಮಲಗೆ ಹೆಂಗ್ ಮಸ್ತ್ ಇಷ್ಟ ನೆಡ್ದುಲ ಮಲ ಮಲಕ್ಕೆ ಬಿತ್ತು ಇಷ್ಟ ಹೆಂಗ್ ಆಡ ಬರ್ಪುಂಚಿ ಮಾರ್ರೆ ಕಾರು. ಅನಿಲ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಶಾಂತಿ ಸಿಸ್ ದಾದ ತಿಂಡಿ ಕೇಳೋದಿಲ್ಲ. ನಾನು ಹಾಯ್ ಪ್ರೀತಿ ಸಿಸ್ ಟಿಫಿನ್ ಅಂತ ಹೇಳ್ತಾ ಇದ್ದಾರೆ ಬಡವ ಅವರು. ಇರೆಗ್ ಇಷ್ಟ ನಾ ಮಲಗೆ ಹೆಂಗ್ ಮಸ್ತ್ ಇಷ್ಟ ಮಲಗೆ ಬಿತ್ತ ಸೂಪರ್ ಉಂಡು ಸಿಸ್ ಸೋಕುಂಡು ಮನದಲ್ಲಿ ಮೆತ್ತೆ ಸಿಸ್ ಮೆತ್ತೆ ದೋಸೆಗೆರೆ ಪ್ರೀತಿ ಸಿಸ್ ಹೆಂಗ್ ಮಸ್ತ್ ಇಷ್ಟ ಇಂಚಿಂದ ಪುರ ಇಷ್ಟ ಹೆಂಗ್ ಜುಮ್ಕಿಡ್ದು ಈ ಟೈಪ್ ದ ಪುರ ಕೆಬಿತ ಇಷ್ಟ ಹೆಂಗ್ ಒಂದು ಜುಮ್ಕಿ ಮಲ್ಲ ಶೋಕ್ ತೋಜುನ ಈಗ ಸಾರಿಗೆ ಪೂರ ದಿಯರ ಹಾಪುಣೊಂದು ಅತೆ ಸಾರಿಗೆ ಪೂರ ಎಡ್ಡೆ ತೋಜುಂಡು ಒಂದು ನಮ್ಮ ಚೂಡಿದಾರ ಪೂರ ಪಾಡ್ನಾಗ ಕುರ್ತ ಪೂರ ಪಾಡ್ನಾಗ ಒಂದು ಎಡ್ಡೆ ತೋಜುನ ಮಸ್ತ್ ಇತ್ತು ನೀ ತೂನಾಗ ಆಸೆ ಹಾಪು ಬುಡ್ದು ಬರ ಮನಸ್ಸಾಪು ಅಂಚ ಹಾಪುದು. ಟಿಫಿನ್ ಆಯ್ತು ಅನಿಲ್ ಬ್ರೋ ನಿಮ್ಗೆ ಏನು ಅಂತ ಹೇಳ್ತಾ ಇದ್ದಾರೆ. ಅಂದು ಸಿಸ್ ಅಂದಿಯೇ ಕೆಬಿತ ಹೆಂಗೆ ಓವುಲಂದು ಓವುಲ ಇಷ್ಟ ಆಗುದು ಹೆಂಗೆ ಕೆಬಿತ ಬಣ್ಣ ಬಾರಿ ಪ್ರೀತಿಸಿದಾದ ತಿಂಡಿ ಲೈಕ್ ಅಂತ ಹೇಳ್ತಾ ಇದ್ದಾರೆ ಸಂಜೀವ್ ಬ್ರೋ. ಹಾಯ್ ಸಂಜೀವ್ ಬ್ರೋ ವೆಲ್ಕಮ್. ಗುಡ್ ಮಾರ್ನಿಂಗ್ ಸಂಜೀವ್ ಬ್ರೋ. ಕಾಫಿ ಆಯ್ತಾ ತಿಂಡಿ ಆಯ್ತಾ ಎಂತ ತಿಂಡಿ ತಿಂದ್ರಿ ಅಂದು ಸಿಸ್. ಟಿಫಿನ್ ಆಯ್ತು ಅನಿಲ್ ಬ್ರೋ. ಪ್ರೀತಿ ಸಿಸ್ ಕೋಡೆರ ನೈಟ್ ಲೈವ್ ಇತ್ತು ನೇರ್ನಾ ಮಸ್ತ್ ಇತ್ತುಂಟು ತೂಯ ವಿಡಿಯೋ ಅಂದಿಯೇ ಶಾಂತ ಸಿಸ್ ಬಕ್ಕ ಯಾನ್ ರಡಿದೆ ತೊಂದೆ ಮೆಗ್ದಿ ರಡಿದೆ ತೊಂದಲ್ಲ ಬಕ್ಕ ಅಕ್ಕಳು ಇಲ್ಲಿಲ್ಲ ಮೆಗ್ದಿಗ್ಲ ಬಕ್ಕ ಅತ್ತಿಗೆಗ್ಲ ಇಲ್ಲಿ ಕೆಬಿತ ಇಷ್ಟ ಯಾನ್ ಮಾತ್ರ ಮಲ್ಲದೆ ತೊಂದು ಕೆಬಿತ ಚೂರು ಮಲ್ಲ ಪಾಡುವೆ ಒಡೆಲ ಪೋಣ ಪಾಡುಜಿ ಯಾನ್ ಲೈವ್ಗೆ ಕೆಬಿತ ಚೂರು ಮಲ್ಲ ಪಾಡುವೆ ಬಕ್ಕ ಒಡೆಲ ಪೋನ ಪಾಡುಜಿ ಅಂದೆ ಯಾನ್ ಓಡಿ ಇಂಕ ಒಡೆಲ ಪೋನಾಗ ಇಲ್ಲಡ ಮಾತ್ರ ಒಂದು ಪಾಡು ಬಂಗಾರದ ಕೆಬಿತ ಬೆಕ್ಕ ಇಂಕ ಇಲ್ಲಡ ವಾಪುಜಿಯೇ ಕೆಬಿ ದಪ್ಪ ಹಾಪುಂಡು ಅಂಚಿದ ಇಲ್ಲಡ ಪಾಡಿಯಡ ಇಲ್ಲಡ ಇಡೀ ದಿನ ಪಾಡೋದಿತ್ತಡ ಬಕ್ಕ ಇಲ್ಲಡ ಒಂದೇ ಪಾಡು ಒಂದು ಪಾಡಿ ಪಟ್ಟಿಗೆ ಕೆಬಿತ ಸರಿ ಹಾಪುಂಡು ಕೆಬಿ ಬೇನೆ ಒಂದು ಆಪುಜಿ ಅದು ದಿನೋಲ ಪಾಡೋದು ಮುರಣೆ ದಿನೋಲ ಪಾಡೋದಿತ್ತತೆ ನಡುಟೊಂದು ಕೆಬಿ ಬೇನೆ ಸ್ಟಾರ್ಟ್ ಹಣ್ಣು ನೆಟ್ಟೆ ದಪ್ಪ ಅದಿತ್ತು ಬಕ್ಕ ಸರಿ ಹಣ್ಣು ಬಕ್ಕ ಕೋಡೆ ಇಡೀ ದಿನ ಲೈವ್ ಮಲ್ದಿಜ್ಜಿ ಇಡೀ ದಿನ ಮಲ್ದಿಜಾರ ಓಕೆ ಪೂಜೆ ಇತ್ತಂಡೆ ಕೋಡೆ ಒಂದಕ್ಕೆ ಪೋತಾರೆ ಒಚ್ಚಿಲಾಗ ಅದೇ ಸಂಜೀವ್ ಬ್ರೋ ಥ್ಯಾಂಕ್ ಯು ಸಂಜೀವ್ ಬ್ರೋ. ಪಾಡುವೆ ಜುಮ್ಕಿ ಮಸ್ತ್ ಮಲ್ಲ ಪಾಡು ಜಂದಂದು ಎಂಕು ಮಸ್ತ್ ಮಲ್ಲ ಜುಮ್ಕಿ ಲಂಚಿನ ದೆತೊಂಡ ಮಲ್ಲ ಜುಮ್ಕಿ ದೆತೊಂಡು ಅಂಚ ಪಡ ಒಂದು ಲೈಟ್ ವೆಯ್ಟ್ ಉಂಡು ಅಂತೆ ಮಲ್ಲ ಹೆಜ್ಜಪ್ಪ ಲೈಟ್ ವೆಯ್ಟ್ ದೆತೊಂಡು ವ್ಯಾನ್ ಜಾಸ್ತಿ ಇದು ಉನ್ನದ ದೆತೊಂಡ ಪಾಡ್ರೆ ಹಾಪುಜ್ಜಿ ಉಚ್ಚಾಪುನ್ ಕೆಬಿ ಕೊರಳು ಕಟ್ರೆ ನಿಕ್ಲಿ ಕೋಡೆನಾ ಕೊರಳು ಕಟ್ರೆ ಒಂದು ಕೊರಳು ಪಾಡ್ರೆ ಅದೇ ಒಂದೇ ಮಾರ್ನೇಮಿ. ಸಂಜೀವ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸಂಜೀವ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಸಂಜೀವ್ ಬ್ರೋ. ಹಾ ಪನದುಲ್ಲೇರು ಅಂದು ಕೊರಳು ಪಾಡ್ನ ಬೇಲೆ ಪಡತೆ ಪುದ್ದವನ ಸಾವಡತೆ ದುರ್ಗಕ್ಕ ನಾನು ಮಡಿಕೊಂಡು ಹೋಗ್ತೇನೆ ನೋಡಿ ಪರವಾಗಿಲ್ಲ ಇದು ತಗೋ ನಿನ್ಗೆ ತಗೋ ನಾನೇ ಕೊಡ್ತೇನೆ ಬೇಕಾದ್ರೆ. ಬೊಕ್ಕ ಅಣ್ಣನ ಫ್ಯಾಮಿಲಿ ಇತ್ತೇರು ಮೈತಿ ನನ್ನ ಫ್ಯಾಮಿಲಿ ಇತ್ತೀರ ಅಂದೆ ಓಕೆ ಬಿನ್ನೇರಿತ್ತಂಡ ನಮಕ್ ಬೊಕ್ಕ ಬೇಲೆ ಮಸ್ತ್ ಪಡತೆ ಎಲ್ಲ ಕಿವಿ ಓಲೆ ಅಕ್ಕ ಅಂತ ಹೇಳ್ದೆ. ಬೇಕಾ ನಿನ್ಗೆ ಕೊಡ್ತೇನೆ ನಾನೇ ನೀನು ಕೊಂಡೋಗುದಿ ಅಕ್ಕೆ ನಾನೇ ಕೊಡ್ತೇನೆ. ನಾನು ಶಾಲೆದ ಯೂನಿಫಾರ್ಮ್ ಪಾಡ್ತೀನಿ ಸಂಪತ್ ಬತ್ ಬಂದು ಪೋಯಿ ಶಾಲೆದ ಯೂನಿಫಾರ್ಮ್ ಪಾಡ್ತೀನಿ ಅಂದ್ ಎನ್ನ ಅಮ್ಮನ ಮಲ್ಪ ರಡ್ಡು ಕಾರ್ಲ ಆಪರೇಷನ್ಗೆ ದಾದಾ ತಿನ್ಪಣ್ಣಿ ಕಾರ್ ಇರ್ಮಣ್ ಪಂಡರತೆ ಲೈವ್ಡು
ಬಾಕಿ ತೇರು ಕುಲ್ಲು ನಿತ್ತೆ ಅವಳು ಇರು ಪೋಪರೇನಿ ಇನಿ ಲೈವ್ ಇಜ್ಜಿರ್ನಾ ಅಂದು ಅಂದಿ ಬೇಜಾಪುಂಡು ರೆಡ್ ಕಾರ್ಲ ಅತ್ತು ಒಂಜಿ ಕಾರ್ ಇತ್ತೆ ಬಕ್ಕ ಒಂಜಿ ಕಾರ್ ಒಂತೆ ದಿನ ಬಕ್ಕ ಹಾಕೋಜೆ ಪಣ ಅವು ಕಾರ್ ನುಂಗಿ ಬಕ್ಕ ರೆಡ್ ಕಾರ್ಲ ಬರೋಣ ಆಂಡ ಬಾರಿ ಬಂಗ್ ಮಾತಿಗೆ ಮಂಡೆ ವೆಚ್ಚಾಪುಣತೆ ಏನು ನಾನೇ ಒಂಜಿ ತಿಂಗಳು ಅಡ್ಮಿಟ್ ಆವೋಡು ಒಂಜಿ ತಿಂಗಳು ಅಡ್ಮಿಟ್ ಅಂದೆ ಮರ್ದಡ ಆಯ್ ಜತೆ ಖಾಲಿ ಮರ್ದಡೆ ಗುಣ ಆಯ್ ಜತೆ ದಾದೆ ಶುಗರ್ ಉಂಡ್ಯಾರೀಗ ದಸರಾ ಗೊಂಬೆ ನಿನ್ನ ನಮ್ಮೂರಿಂದ ನಿಮ್ಮ ಲೈವಿಗೆ ನಾನು ಬಂದೆ ದುರ್ಗಕ್ಕ. ಹೌದೌದು, ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ನೀರು ಪೋಪರೈತೆ ಅಡ್ಮಿಟ್ ಆಯರೆ ಅತ ನನ್ನ ಆವಡ ನನ್ನ ಟೆಸ್ಟ್ ಪೂರ ಆದಿ ನೀ ಆಪರೇಷನ್ನೇ ಟೆಸ್ಟ್ ಪೂರ ಅವರೇಜ್ಜ ಅಮ್ಮಗ ನಡಪೆರೆ ಆಜಿಂದ ಎನ್ನ ಗತಿ ಆಪರೇಷನ್ ಆದ ಸರಿ ಆಂಡೆ ಅಂದಿಯೇ ಆಪರೇಷನ್ ಆದ ಸರಿ ಆಂಡೆ ಸರಿಯಾಪೇರಿ ನಮ್ಮ ಒಟ್ಟಸಿ ದೇವೇಡ ನಟ್ಟುಗ ಅತ್ತೆ ದೇವೇಡ ಬೇಡುಗ ನಮ್ಮ ಅತ್ತೆ ಪ್ರಾರ್ಥನೆ ಮಲ್ಪೋಡು ದೇವೇಡ ನಮ್ಮ ಆಪರೇಷನ್ ಆನಪುರ ದೇವೇಡ ಪ್ರಾರ್ಥನೆ ಮಲ್ಪಲೆ ಎಂಕುಲ್ಲ ಮಲ್ಪುವ ಬೇಗ ಹುಷಾರಾವಡೀರ್ ನಮ್ಮ ಬಕ್ಕ ಪನ್ಪೇರಿ. ಓಕೆ ಓಕೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೇಗ ಒಂಜಿ ಆಪರೇಷನ್ ಆದ ಬೇಗ ಗುಣ ಆವಡ್ ಈರ್ ಪೊಣ್ಣು ಒಡ್ತೇನೆ ಪ್ರೀತಿಸಿಸ್ ಇರಿಗೆ ಅಕ್ಕ ಮೆಗ್ದಿಯರ್ಲೆಜ್ಜ ಒಡ್ತಿಯ ಪೊಣ್ಣ ಇರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಜೀವ ಇತ್ತೆ ಹತ್ತು ಆಪ್ರೇಷನ್ ಆಯುಷ್ಮಾನ್ ಅಂತ ಅಂದಂದು ಅವು ಪಣ ಟೆಸ್ಟ್ ಪುರ ಆವಡತ್ತೆ ಕೆಲವು ಟೆಸ್ಟ್ ಪುರ ಆಯಕ ಪನ್ಪೇರಕುಲತೆ ಅಂದಂದು ಯಾನು ಅನ್ನೆ ಇರುವೇರಾ ಈರ್ಲ ಅನ್ನೆರು ಇರುವೇರತೆ ಅನ್ನೆ ಅಮ್ಮನೊಟ್ಟು ಗುಲ್ಲೇರಾ ಅಣ್ಣೆ ಅತ್ತಿಗೆ ಪುರ ಅಮ್ಮನೊಟ್ಟು ಗುಲ್ಲೇರಾ ಕುಡೊಂಜಿ 2 ಜನ ಎಲ್ಲ ಪೊಂಡ್ಲಿತ್ತನ ಅಂತ ಎಡ್ಡತೆ ಒಡ್ತಿಯರ ಅಲ್ಲ ಕುಲ್ವೇರು ಹೊರ ಕುಲ್ನ ಬಕ್ಕ ಈರುವಂತೆ ಪೋದು ಕುಲ್ವಾರು ಅಂಚೆ ಒಂತೆ ನಮ್ಮ ಕುಂದಾಪು ಈರಂತೆ ಇಲ್ಲಡ ಬತ್ತಿ ಇವೆಲ್ಲ ಮಲ್ತದ್ದು ಪೋನಾಗ ಆರು ಬಕ್ಕ ಅವಳು ಕುಲ್ಲೊಂದು ಉಪ್ಪಿರತ್ತೆ ಅಂತ ಅಮ್ಮನ ತುಪ್ಪಿರತ್ತೆ ಎನ್ನ ದೊಡ್ಡಮ್ಮ ಕುಲ್ವೇರು ಹಾಸ್ಪಿಟಲ್ ದೊಡ್ಡಮ್ಮ ಕುಲ್ವೇರಾ ಅಂಚಣ್ಣ ನಮ್ಮಲ್ಲಿ ಜತಿ ದೊಡ್ಡಮ್ಮ ಪಂಡ ಅಕ್ಕ ಅಮ್ಮನ ಅಕ್ಕತೆ ಏರಾಳ ಬೋಡಿ ಎಂಕ್ಲೆಗ್ಲ ಅಂಚೆನೆ ಅಪ್ಪಗ ನಮ್ಮ ಆಪರೇಷನ್ ಆದಿತ್ನಾಗ ಅರೆ ಗರ್ಭಕೋಶದ ಆಪರೇಷನ್ ಆದಿತ್ನ ಅಂಚೆನೆ ನಮ್ಮ ಮಾಮಿ ಕುಲ್ದಿತ್ತೇರು ಮಾಮನ ಬೊಡೆದಿ ಹಾಸ್ಪಿಟಲ್ ಕುಲ್ದಿತ್ತೇನೆ ಎಂಕುಲು ಪುಡ ಜೋಕುಲು ಎಲ್ಲಿಯತೆ ಎಂಕಲ್ಲ ಜೋಕುಲು ಎಲ್ಲೆ ತುಂಪೋರೆ ಆಪುಜಿ ಕುಲ್ಲೇರೆ ಎನ್ನೆಲ್ಲ ಜೋಕುಲು ಇಲ್ಲಿಯ ಮೆಗ್ದಿನಲ್ಲಿ ಇಲ್ಲಿಯ ಬಕ್ಕ ಅತ್ತಿಗೆನೆಲ್ಲ ಇಲ್ಲಿಯ ಎಂಗ್ಲಿಗೆ ಎರಿಗ್ಲ ಪೋದು ಕುಲ್ಲೇರ ಆವೊಂದಿ ಬಕ್ಕ ಮಾಮಿ ಪೋದು ಕುಲ್ಲೊಂದಿತ್ತೇರು ಎಂಕುಲು ಅಡಿಗೆ ಪುರ ಬಂದು ಪತ್ತೊಂದು ಪೋಂದಿತ್ತ ಮಾಮಿ ಪಾಪ ಕಾಂಡೆ ರಾತ್ರಿ ಕಾಂಡೆದ ಆರೆ ಕುಲ್ಲೊಂದಿತ್ತೇರು ಮಾಮಿ ಅಮ್ಮನ ಅಕ್ಕತ್ತು. ಓಕೆ ಓಕೆ, ಸೂಪರ್ ಸಪೋರ್ಟಲ್ಲಿದ್ದಾರೆ ಸಂಜೀವ್ ಅವರು. ನಾನು ಬಡವ ಪ್ರೀತಿಸಿ ಲೈಕ್ ಬನ್ನದುಲ್ಲೇರು. ಥ್ಯಾಂಕ್ ಯು ಸೋ ಮಚ್. ಅಚ್ಚಡಿ ಇನಿ ಲೈವ್ ಉಂಡೆ ಇಲ್ಲ ಲೈವ್ ಮಲ್ಪೋರೇನಿ ಪ್ರೀತಿಸಿ ನನ್ನ ಮಸ್ತ್ ಉಂಡೆ ಕಂಪ್ಲೀಟ್ ಆವರೆ ಇತ್ತೆ ಒಂದು ಆಂಡೆ ವರ್ಷ ಆಂಡ ಲೈವ್ಗೆ ಲೈಕ್ ಕೊಡಿ. ಈಗ ಒಂಜು ವರ್ಷ ಆಂಡೆ ಅತ್ತ ನೆಕ್ಸ್ಟ್ ತಿಂಗಳು ಕಾಪಿನಿ ಒಂಜು ವರ್ಷ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮದುವೆಯ ನಂತರ ಹೆಣ್ಣಿನ ನಿಜವಾದ ಜೀವನ ಆರಂಭವಾಗುವುದು. ದಾಂಪತ್ಯ ಜೀವನ ಕಷ್ಟ ಆದ್ರೂ ಬಿಡೋ ಹಾಗಿಲ್ಲ, ಕಟ್ಟಿಕೊಂಡವನನ್ನು ಇಷ್ಟ ಆಗಿಲ್ಲ ಅಂದ್ರೆ ಬಿಡೋ ಹಾಗಿಲ್ಲ, ಕರಿಮಣಿಗೆ ಬೆಲೆ ಕೊಟ್ಟು ಬದುಕಬೇಕು ವಿಧಿ ಇಲ್ಲದಿದ್ದರು ಅಂತ ಹೇಳ್ತಾ ಇದ್ದಾರೆ. ಯಾನು ಪೋತುಜಿ ಮೇರು ಲೆಸೊಂದು ಪೋತೇರು ದೊಡ್ಡಮ್ಮ ಪೋತೇರು ಅಂದೆ ಜೋಕುಲುಲೆರ ತಿಲ್ಲಾಡು 15 ದಿನ ಅಡ್ಮಿಟ್ ಆದ ಬಕ್ಕ ಆಪ್ರೇಷನ್ಗೆ ಅಂದಂದು ಅವು ಅಂಚೆನೆ ಆಯುಷ್ಮಾನ್ ದಿಟ್ಟು ಅಂಚೆನೆ ಅಕಲ ಪುರ ಟೆಸ್ಟ್ ಆವೋಡು ಮಾತ ಟೆಸ್ಟ್ ಆದು ಬಕ್ಕ ಡಾಕ್ಟ್ರು ಉಲ್ಲೆರಿಜ್ಜಂದು ತೂದು ಅಂಚಪುರ ಅಕಲ ಮಸ್ತ್ ದಿನ ತಗೊಂಡವು. ಅವು ಎನ್ನ ಹಸ್ಬೆಂಡ್ನ ಬೇಲೆದವಳು ಒಂಜಿ ಡ್ರೈವರ್ ಇತ್ತೇರು ಆರ್ನ ಪೊಪ್ಪಗ್ಲ ಅಂಚ ಒಂಜಿ ಆರ್ನಲ್ಲ ಕಾರು ಆಪ್ರೇಷನ್ ಅವರ್ ಎತ್ತನು ಶುಗರ್ ಹತ್ರ ಒಂಜಿ ಕಾರ್ದ ಅರ್ಧ ದೇಯ್ದೇರು ಅಂಚ ಹೆಂಗೆ ಗೊತ್ತನ ಅಕುಲ ಆಯುಷ್ಮಾನ್ ದೇಕ್ ಅಂಚ ಅವು ಮಸ್ತ್ ನಲಿಪೆರ ಪೂರ ಇತ್ತು ನಕ್ಲಿ ಐತ ವಿಷಯ
ಟ್ರೀಟ್ಮೆಂಟ್ ವಿಷಯ ಹೇಳ್ಬೋದು. 5-6 ಮಸ್ತ್ ದಿನ ರಜೆ ಮಲ್ತಿತ್ತೇರು. ಅಪ್ಪಗೆ ನನ್ನ ಹಸ್ಬೆಂಡೇ ಡ್ಯೂಟಿ ಮಲ್ದಿತ್ತೇರು ಅರ್ನ ಅಂಚ ಹೆಂಗೆ ಗೊತ್ತು ಮಸ್ತ್ ಪಣ ಇತ್ತೇನೆ ಅಡ್ಮಿಟ್ ಮಲ್ತಿ ಕೂಡಲೇ ಆಪ್ರೇಷನ್ ಮಲ್ಪುಜಿ ನಮ್ಮ ಪ್ರೈವೇಟ್ ದಾಂಡ 2 ದಿನ ತಲೆ ಮಲ್ಪೇರು ಆಪ್ರೇಷನ್ ಎಲ್ಲ ಕೂಡ ಆಪ್ರೇಷನ್ ಕೂಡಲೇ ನಂದು 15 1 ಇಯರ್ 15 ಅಪ್ಪಗೆ ಕಂಪ್ಲೀಟ್ ಆಪುಜೇರ್ನ ಅಪ್ಪಗೆ ಕಂಪ್ಲೀಟ್ ಆವಡತೆ ಈಜಿನ ಕೂಡ ಲೆಸ್ ಹಾಕೊಂಡು ಬಂದ್ಪೇರಿ ಇತ್ತೆ ಜಾನಿಸಿಸ್ ಬರ್ತಿತ್ತೆ 6 ವರ್ಷ ಅಂಡಿಗೆ 6 ಒಂದಿಂದ ಲೆಸ್ ಅವನು ಬಂದ್ಪೇರಿ ಬೊಕ ಏನ್ಕೆಂಡೆ ಆಫ್ ಮೋನೋ ಮಲ್ಪೇರಿ ಆಪುಜಕೆಂಡೆ ಆರ್ಪಂಡಿರೋ ಆಫ್ ಮೋನೋ ಮಲ್ತುಂಡ ಒಂತೆ ಫುಲ್ ಮೋನೋ ಬಂಗ ಆಪುಂಡು ಬಂದ್ಪೇರಿ ಅಂಚೆ ಕೆಲವೇರು ಬಂದ್ಪೇರಿ ಆಫ್ ಮೋನೋ ಮಲ್ತುಂಡ ಬೊಕ ಫುಲ್ ಲೆಸ್ ಆಪುಜಿಗೆ ಅಂಚೆ ಇನ್ನಂದೇ ಗೊತ್ತಾಪುಜಿ ಎಂಗೆ ಎನ್ನಲ ತಲೆ ಎನ್ನಲ ಕೋಡೆ ದಿಂಚೊಳದೆ ರಡ್ಡು ಮೂರನೇ ಲೈವ್ ಮಲ್ತಜದೆ ರಡ್ಡು ಮೂಜಿ ಆತೆ ಎಡಪಿನಿ ಏನು ವೀಡಿಯೋ ಪಾಡ್ನಲ್ಲ ನಮಗೆ ವೀಡಿಯೋಡು 3 ಗಂಟೆ 2 ಗಂಟೆ ಮಾತ್ರ ತಿಕ್ಕುಂಡು ಆಪುಣ ನಂದು ಆವಡವರ ಬೇಗ ಅತಿ ಬಕೀರಿಗೆ ನನ್ನೈತೆ ಲೈವ್ ಮಲ್ಪೆಲ್ಲ ಪುಡ್ಸೋತಿ ಉಪ್ಪಂದತಿ ಇರು ಆಯ್ನತ್ ಬೇಗ ಮಲ್ಪಲಿ ಲೈವ್ ಯಾನಿ ಹೀರೇ ಬಂತೀನಿ ಲೈವ್ ಮಲ್ಪೆ ಎಂಕಲ್ ಹಂಚೇನೆ ಎಂಕಲ್ ಲೈವ್ ಮಲ್ಪೆರೆ ಹೆಂಗೆ ಕ್ಯಾಟ್ರಿಂಗ್ ಬರುತ್ತೆ ಲೈವ್ ಮಲ್ಪೆರೆ ಪುಡ್ಸೋತಿ ಬಕ ಜೋಕುಲು ಮುನ್ನಡಿ ಬಿಟ್ಟು ಜೋಕುಲು ಇಲ್ಲಡಿತೈತಿ ಇದು ಶಾಲೆ ಸ್ಟಾರ್ಟ್ ಆತನು ಅಂಚೆ ಒಂತೆ ಪೊರ್ತು ಲೈವ್ ಕುಂಡು ಎತ್ತೆ ತುಳಿತೆ ಅನೆ ಮುರಾನಿಂಚ ಲೈವ್ ಬೈಜತೆ ಜನನಿ ಇಂಚಿ ಬಾರಿ ಬನೆ ಎಂಕ್ ನೂದು ಅಂತ ಪನ್ನೊಂದಿರು ಈಗ ಬೇಗ ಆವಡುಂಜಿ ಬಂಗ ಬತ್ತಿನ ಕಾಣಲು ಜತಿ ಈರೆ 2 ಕೊರ್ಪಿನ ಮಲ್ಪೆರೆ ಈರೆ ಒಂದು ಮಲ್ಪುನ ಈರೆ ಪುರ ಗೊತ್ತುಂಡವು ಮಲ್ಪೆರೆ ಇಂಚ ಅಂದು ಮೋನಗೆ ಅಪ್ಲೈ ಮಲ್ಪುನ್ ಪುರ ಇಜ್ಜಿ ಎನ್ನಲ ಇವಳು ಆನಿಡ್ದು ಬಕ್ಕ ಐದು ಬಕ್ಕ ಎನ್ನಲ ಇವಳು ಜನನಿ ಇಜ್ಜಿ ಪ್ರಿನ್ಸೆಸ್ ಪ್ರಸಾದ್ ಮಲ್ಪುವೇರ ಪ್ರಸಾದನೆ ಮಲ್ಪುವೇರೆ ಅಂಚೆ ಎನ್ನಲ ನಗರಿಗೆ ಕೊರ್ನ ಅವತೆ ಮಲ್ತು ಕೊರ್ಬೇರತೆ ಅರೇನು ಕಾಂಟ್ಯಾಕ್ಟ್ ಮಲ್ಪೊಡತೆ ಅಂದು ಪನದಲ್ಲೇರು వీడియో ఎంత పోపొచ్చి ఎంత పోపొచ్చి గీత నారే మల్దిని అన్న నవ్వు పండిరు గీత ಮಲ್ತು ಕೊಪ್ಪೇರು ಪನೊಂದು ಓಕೆ ಆರ್ಡರೆ ಪನ್ ಕತೆ ಯಾನ್ ಬಗ್ಗೆ ಎಣ್ಣೆ ನಮಕ್ ಬಿನಿ ಆನಾಗ ಕ್ರಿಯೇಟರ್ ಕನ್ನಡ ಕ್ರಿಯೇಟರ್ ಉಳ್ಳೇರತ್ತೆ ಆರ್ಡ ಪನ್ಕನ ನೆನ್ನೆ ತೂಕದ ಅದಾಪು ಹಾಂ ಥ್ಯಾಂಕ್ ಯು ದಾದಿ ಕಜಿಪಿ ಮಧ್ಯಾಹ್ನ ಪ್ರಿನ್ಸೆಸ್ ಇತ್ತದಾದ ತಿಂಡ್ರೆ ಪನ್ನೀರು ಮಂಡೆ ಬೆಚ್ಚಾಪುಳ ತೇರ್ಲ ಹಾಸ್ಪಿಟಲ್ ಡಿಸ್ಚಾರ್ಜ್ ಪಣ್ಣ ನಮಕ್ಕೆ ಮಂಡೆ ಬೆಚ್ಚಾಪು ಬೇಗ ಹುಷಾರಾದ್ ಬರಡು ಅಂಚಾಪು ಚಂದಿರನೇ ತಕ್ಕೆ ಓಡು ಬನಮ್ಮ ಮೋಡಕ್ಕೆ ಹೆದರಿಹನೇ ಬೆಳ್ಳಿಯ ಕೋಡದ ಪೂರ ಕಜಿ ಪೊರಿದುಂಡು ಕುದ್ದರ್ದ ಅಂದಂದು ಅವು ಕೂಡ ಇನಿ ಮಲ್ತಂಡ ಒಂದು ಅಪ್ಪಳತಿ ವೆಜ್ ಅತಿ ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರ ನಗುತ್ತಿಹನೇ ಚಂದಿರನೇ ತಕ್ಕೆ ಓಡು ಬನಮ್ಮ ಮೋಡಕ್ಕೆ ಹೆದರಿಹನೇ ಉದಸ್ಸಿನ ಪುಣಿಯೇ ಮೊರ ನಿಂಚ ಲೈವ್ ಮಲ್ದಿ ಜತೆ ಐಕಿತ ಉದಸ್ಸಿನ ಪುಣ್ ಓ ದೆಕ್ಲಿ ಬೇಲೆ ಮಲ್ಪಲೆ ಪ್ರಿನ್ಸೆಸ್ ಬಕ ನಮಕ್ ಪಣೆಂಚ ಏರನ ಹಾಸ್ಪಿಟಲ್ ಪೋಯ್ಲೆ ನಮಕ್ ಓ ಬೇಲೆ ಮಲ್ತನಲ್ಲ ಜಾ ಬೊಡ್ಚಿತ್ತೆ ಮಲ್ಪೊಡ್ಚಿ ಬಕ್ಕ ಮಲ್ಪಕ ದಾದನ ಒಂಥರ ಅತೆ ಮನಸ್ಸುಡು ಒಂಥರ ದಾದನ ಒಂಥರ ಆಪುಂಡು ಮನಸ್ಸುಡು
దాని ఒరిల ఇచ్చారు బత్తు పోయారా ఇచ్చి ಬರ್ಪುಜಿ ಏಲ ಬರ್ಪುಜೀರು ಇಂಚೆ ನೇರ್ತಿನ ಎಂಕೈಕ್ ಮಂಡೆ ಬಿಚ್ಚಪ್ಪು ಲೈವ್ ಮಲ್ಪುನ್ ಪಂಡ ನಾನ ಒಂಚೂರು ಒಂಜಿ ಒಂತೆಂತೆ ಆ್ಯಡ್ ಆಪುಳತೆ ದಿನ ಕೊಂಜಿ ತೆಲ್ಲ ವೀಡಿಯೋಲ ಒಂಜಿ ವೀಡಿಯೋ ಪಾಡ್ನ ಬಕೊಂಚಿ ಒಂತೆ ಲೈವ್ ಮಲ್ತು ಒಂಜಿ ಆಜಿ ಏಲಿ ಆ್ಯಡ್ ಆಪುನ್ ಬಕ ದಾದ ಅನ್ಪು 2 ಟೈಮ್ಸ್ ಮಲ್ಪುಲೆ ಅಂದಿ ಎಂಕ್ 2 ಟೈಮ್ಸ್ ಮಲ್ಪುಲೆ ದಾದ ಜೋಕುಲ್ ಪುರಾಣಿ ಅಲ್ಲಿ ರಿತು ಇಜ್ಜೆರೆ ರಿತು ವರ್ಲ್ಡ್ ರಿತುನ ಚಾನಲ್ ಇತ್ತಿಜೆ ಗೊತ್ತುಂಡಿರಿ ಎನ್ನ ಲೈವ್ ಬರೋಂದಿತ್ತೆ ರಿತು ಪಂದ್ ಆಲು ಮುರಣಿ ಲೈವ್ ಮಲ್ಪನಾಗ ಬಾಲೆ ಇಂಚಿ ನಾನು ಅಡ್ಡ ಬರ್ತೀನಿ ಜಸ್ಟ್ ಸಡನ್ನೇ ಫ್ರಂಟ್ ದ ಕ್ಯಾಮರಾ ಆನ್ ಆಯ್ನ್ಗೆ ಪೇಸ್ತ ಅವು ಇಂಚಿನ ಬಾಲೆ ನನ್ನ ಬುಲಿಪ್ನ ಇಂಚಿನ ಸಡನ್ನೇ ಅದು ಲೈವ್ ಎಂಡ ಹಿಂಗೆತಿ ಎಂಡ ಆದಿತ್ತಲ್ಲಿ ಲೈವ್ ಮಲ್ಪರಿ ಇಚ್ಚಿಗೆ ಪಕ್ಕದ ಅದ ಹಾಕೊಂಡು ಕೋಡಿಗೆ ಅಂದಂದು ಆಪರೇಷನ್ ಆಯಕ ಇಜ್ಜಿ ಹುಷಾರಾಪೇರಿ ಇದ್ದ ಆಲ ಮಂಡೆ ಚಾಲ್ಪೊಚ್ಚಿ ಆಪರೇಷನ್ ಆಯಕ ಪಕ್ಕದಾದ ಗೊತ್ತನೆ ಕಾರು ಉಂಡತೆ ಅವು ಗುಣಾಯಿನಿ ಮುಟ್ಟ ತೂವೋಡು ನಮ್ಮ ಆತೆ ನುಂಗಿನಿ ಮುಟ್ಟ ತೂವೋಡು ನುಂಗಿನಿ ಮುಟ್ಟ ಒಂದು ಹಣ ಪಕ್ಕದ ಆಲ ಟೆನ್ಷನ್ ಇಚ್ಚಿ ಅಂದ ಅಯ್ಯ ಅಂದಿಯೇ ಅವೇ ಪೊಡಿಕೆ ಎನ್ನ ಎಲ್ಲಿ ಮಗಿಡಿದೆ ಗಡಿ 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 ಬರ್ಪಿನಿ ಪೋಪಿನಿ ಅಂಚಿ ಬರ್ಪಿನತೆ ಹೊರಡೆ ಕುಪ್ಪದಲ್ಲ ಕೊರ್ದು ಪೋಪೆ ಸ್ವಲ್ಪ ಅಂದು ಲೈವ್ ಅಂದ್ರೆ ಅವೇ ಪೋಡಿಗೆ ಆಪಿನ ಐಕ್ಯಾನ್ ಇನ್ನಿಯಾಳ ಜೋಕುಲು ಉಂಡತೆ ಶಾಲೆ ಪೋಯಿರತೆ ಅಂಚೆ ಇತ್ತೆ ಬರ್ತೀನಿ ನಾನು ಇಜಿ ನಾನು ಮುರನಿಚೆ ಬರೇನೆ ಮನಸ್ಸಿದ್ದೆ ಅಪ್ಪ ಎಲ್ಲ ಪೋಡಿದು ಮಲ್ಪೊಡ ಹಾಕೊಂಡು ಜೋಕುಲ ಬೊಪ್ಪೆಗೆ ನಾಗ ಐಕ್ ಪೋಡಿದೆ ಮಲ್ಪ ಕಾಯಿಲ ಕಾಪುಂಡು ಕಿತ್ತೆ ಇನ್ನಿತ್ತೆ ಸ್ಕೂಲು ಪೋಯಿರತೆ ಟೆನ್ಷನ್ ಇದೆ ಐಕ್ ಐತಾರ ಕೂಡ ಭಾರಿ ಬಂಗ ಐಕಿತ್ತೆ ನಾನೇನು ಐತಾರ ಬೇಗಲ ಮೀನು ಲೈವ್ ಮಲ್ಪ 4 ಗಂಟೆ ಲೈವ್ ಬಂದ್ರೆ ಏರ್ ಬರ್ಪೇರಿ ಏರ್ಲ ಬರ್ಪುಜೇರಿ ಎನ್ಮಾಂಟೆ ಬರ್ತನೇ ಬರ್ಪುಜೇರಿ ಅಂಚ ಭಾರಿ ಪೋಡಿಗೆ ಇತ್ತಂಡದೆ ಚೂರು ಒಂಚೂರು ಮೆಸ್ಟ್ ಕಾಣಲ್ಲ ಒಂದೇ ಮಲ್ಪುಂಡು ಇದು ನಾಳೆ ಎಸ್ಸುಕು ಲೈವ್ ಮಲ್ತದಿತ್ತಲ್ಲ ಗೊತ್ತುಂಡೆ ರೀತು ಮೊನ್ನೆ ಅಲ್ಲಿ ವೀಡಿಯೋ ಪಾಡ್ದಿತ್ತಲ್ಲ ಆಯ್ತು ಅಲ್ಲ ವೀಡಿಯೋಡು ಪಂಡ್ ಪಾಪ ಬೇಜಾರ್ದ ವೀಡಿಯೋ ಮಲ್ತು ಪಾಡ್ದಿತ್ತಲ್ಲ ಏನ ಕೊಪ್ಪಲ ಯಾನು ಬಾಲೆ ಇಪ್ಪುನಾಗ ಎತ್ತಾತೇರು ಮುಲ್ಲ ಮಾಮ ಮಾಮಿ ಏರ್ಲ ಇಜ್ಜೇರು ಅಮ್ಮ ಒರಿಯೇ ಇಪ್ಪುನು ಯಾಕೆ ಒಂಜಿ ಕೇನರೆ ಅಂದಿಯೇ ಐಚಿದ ಆಲ ಆಪುಜಿ ಧೈರ್ಯದಿತ್ತೊಂದು ಆಲ ಆಪುಜಿ ದೇವೇಡ ಬೇಡ್ಲೆ ಆತೆ ದೇವೇಡ ನಮ್ಮ ಪ್ರಾರ್ಥನೆ ಮಲ್ಪುಗದ ಆಲ ಆಪುಜಿ ಅಮ್ಮ ಬೇಗ ಹುಷಾರಾಪೇರು ಈರು ಧೈರ್ಯದಿತ್ತು ನೋಡ ಆತೆ ಈರ್ಲ ಬಕ್ಕ ಇಂಚ ಬೇಜಾರು ಕುಳ್ಳು ಅಮ್ಮಗಳ ಇಂಚಾಪು ಇಂಕದಾದನ ಮಲ್ಲ ಒಂದು ಆತನ ಅಂಚಾಪುಣ ರೇಗ್ಲ ಈರು ಧೈರ್ಯ ಉಡುಪೋಡು ಅಮ್ಮಗೆ ಈರು ಧೈರ್ಯ ಪನೋಡು ಅಪ್ಪಗಾರೆಗಳು ಅಂತ ಧೈರ್ಯ ಬರ್ಕೊಂಡು ನೀರಿಜ್ಜನೆ ಅದು ಬಾಜನ ಪುರೋಹಿತನ ಬಂದ ನಿಕ್ಲೆ ಗುವೇಲಿಜ್ಜೆ ಪ್ರೀತಿಸಿಸ್ ಗುವೇಲಿಜ್ಜ ನಿಕ್ಲೆ ಪಾರಿವಾಳ ಪಿನ್ ಮಲ್ತು ಒಡೆ ಪೋತೀರಾ ನಿಂಕ್ ನೆನೆಪ್ ಮಲ್ತಿನ ಎಡ್ಡೆ ಪಿನ್ ದೆಪ್ಪೊಡ್ಗೆತೆ ಪಿನ್ಲ ಓ ಎಂಕ್ ಮೊರನೆ ಎಂದಾದ ಮಸ್ತ್ ಪಿನ್ ಮಲ್ತಂಡಲ ನಮಕ್ ಒಂದು ಬರ್ಪುಣ್ಗೆ ನಾನೊಂದು ಎಲ್ಲ ವಿಡಿಯೋ ವೆರಿಫಿಕೇಶನ್ ಡಿಸೇಬಲ್ ಆತನತೆ ಅಂಚಲ ಆಪುಣ್ಗೆ ಬಕ ಎಂಬೆಡ್ ಲೈವ್ ಪಂಡ ಬ್ಲ್ಯಾಕ್ ಸ್ಕ್ರೀನ್ ಲೈವ್ಲ ಒಂದು ಆಪುಣ್ಗೆ ಚಪ್ಪರ ಕೆಲ ಉಂಡು ಮಾರ್ರೆ ಇದು ಬೋರ್ವೆಲ್ ಪೂರ ಉಂಡು ಬಕದಾನೆ ನೀರು ಹಿರಿಯ ಕಡ್ಪಡದೆ ನೀರು ಇಜ್ಜಂದೆ ಬಾಜನ ಪುರೋಹಿತ್ ಸಾತ್ವಿ ನಿನ್ನ ಮಲೆ ಪೋಯ್ರು ಕಾಸು ಬರ್ತನೆ ಏತ್ ಬರ್ತನಿಗೆ ಉಪ್ಪಟ್ ಇಡೇಗಾನ ತಿರ್ತದ ಪ್ಲೇ ಲಿಸ್ಟ್ ದಿಲ್ಲ ಆಲ್ ಕೊಡು ಆಲ್ ಸೌಂಡ್ ಮ್ಯೂಟ್ ಮಾಡು ಕರೆಂಟ್ ಇತ್ತು ನೀರು ಒಯ್ಪೆ ಕರೆಂಟ್ ಇತ್ತು ಓ ಬತ್ತನ ಇತ್ತೆ ಓಕೆ
ನನ್ನ ಬೇಲೆ ಉಂಡತಿ ಎನ್ನಲ್ಲ ಬೇಲೆ ದಾಲ್ ಹಚ್ಚಿಚ್ಚಿ ದಾಲ್ ದೀತೆನ ಉಪ್ಪು ದೀತೆ ದಾಲ್ ಗೊಗರೆ ಪಾಡ್ರೆ ಬಾಕಿ ಉಂಡು ಬಕ್ಕ ಮೇರೆ ಮೀನು ಕೈ ಪೋಡು ಬಕ್ಕ ಅಡಿಪೆರೊಂಡು ಒಚ್ಚೆರೊಂಡು ಬಾಜೆ ದೆಕ್ಕೆರೊಂಡು ಒಂದು ಪೂರ ಬೇಲೆ ಒರಿದು ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲಿ ನೋಡಲಿ ನಿನ್ನನ್ನು ಹೆಂಕ್ ಕೈಪು ಒಂಜಿ ಉಂಡು ಬೊಕ್ಕ ಪೂರ ಬೇಲೆ ಉಂಡು ಅಂದಂದು ಯಾನಂಚ ಲೈವ್ ಎಂಡ್ ಮಲ್ಪೆ ಬಕ್ಕ ತೂಕ ಬೈಯಡ್ ಮೀನು ಒಂತೆ ಪೊಡ್ತು ದಿವೋಳ ಅಂದು ಒಂತೆ ಪೊಡ್ತು ದೀಪೆ ತೂಕ ಏರನ ಬರ್ಪೆರೆ ತೂಕ ಏನಿದೆಲ್ಲ ಬಕ್ಕಂತೆ ಬೈಯಡ್ ಮಲ್ಪೆರೆ ಆಪುಜಿ ಮಾರ್ರೆ ನಾಲರೆ ಇರ್ದು ಬಕ್ಕ ಮಲ್ಪೋಡು ಇತ್ತೇನೆ ಜನ ಬೈಯಡ್ ಬರುವೇರ ಜನ ತೂಕ ಬೈಯಡ್ ನಾಲರೆ ಎಕ್ ಮಲ್ಪೇಜಿನ ಕಜಿಪ್ ಒಂಜಿ ಉಂಡು ಎಂಕವೆ ಎಂಕ ಕಜಿಪವೆ ಒಗರ್ನೆ ಪಾಡ್ರೆ ಉಂಡು ದಾಲ್ಗ್ ಇನಿ ಬಕ್ಕದ ಆದ ಉಂಡು ದಾಲ್ ರೈಸೆ ಎಂಕ ಅವೇ ಎಡ್ಡೆ ಆಪಿನ್ ವೆಜ್ ಬರುವೇರು ಮಲ್ಪುಲೆ ಅಂದು ತೂಕ ಮಲ್ಪುಗ ಬಕ್ಕ ಬೈಯಡ್ ಜೋಕುಲು ಬರ್ಪೇರ ಅಂದವೇ ಪೊಡಿಗೆ ಆಪಿನ್ ಅಪಚಾರ ಜಾಸ್ತಿ ಪುನೋರ ಎಂಕಲ್ಲ ಜೋಕುಲು ಓಕೆ ಅಂಜ ನಿತ್ತೆಲ್ಲ ವೆಂಡ್ ಮಲ್ಪುಗ ನಿತ್ತೆ ಏರ್ಲ ಬರೈರು ಥ್ಯಾಂಕ್ ಯು ಪ್ರಿನ್ಸಸ್ ಥ್ಯಾಂಕ್ ಯು ಸೋ ಮಚ್ ಅವೇ ನೀರೊಂಜಿ ಫಾಸ್ಟ್ ಒಂಜಿ ಸ್ಪೀಡ್ ಕಮೆಂಟ್ ಇತ್ತಿನ ಪಾಡ್ಲೆ ಒಂಜಿ ರಡ್ ಏನು ಬಕ್ಕ ಎಂಡ್ ಮಲ್ಪ ಬೇತಿ ಏರ್ಲ ಇಜ್ಜಿರು ದಾದನ ನೆಟ್ವರ್ಕ್ ಒಂದು ಉಂಡ ಗೊತ್ತಿಚ್ಚಿ ಎಲ್ಲ ಎಂಡ್ ಮಲ್ಪ ಈ ರೀತಿ ಇತ್ತೆಲ್ಲ ಉಳ್ಳರ ತೀರು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು ಓಕೆ ಬಾಯ್ ಅವೇ ಬಕ್ಕ ತಿಕ್ಕಗ ಥ್ಯಾಂಕ್ ಯು ಸೋ ಮಚ್ ಅವೆಲ್ಲ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ನಿಮ್ಮ ಭೇಟಿ ಮತ್ತೆ ಸಾಯಂಕಾಲ ಆದರೆ ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ಬಾಯ್ ಅವೇ